ಸೂಪರ್ ಮ್ಯಾನ್ ಹಾಯ್ ಅಕ್ಕ ಪರಂದಲೆ ಹಾಯ್ ಸೂಪರ್ ಮ್ಯಾನ್ ವೆಲ್ಕಮ್ ಹೇಮಂತ್ ಗುಡ್ ಮಾರ್ನಿಂಗ್ ಹೇಮಂತ್ ಚಾಪರಿಯಾರ ತಿಂಡಿಯಾರ ದಾನೆ ಲೇಟು ಇನ್ನು ಐತಾರತೆ ಮಾರೆ ಚೂರು ಲೇಟ್ ಜೆತ್ತೀನಿ ಅಂಚ ಲೈಕ್ ಕೊರ್ಲೆ ಅವೇ ಲೈಕ್ ಕೊರಜಿನ ಲೈಕ್ ಕೊರ್ಲೆ ಬಕ್ಕ ಚಾಪರಿಯಾರ ಸೂಪರ್ ಮ್ಯಾನ್ ಚಾಪರಿಯಾರ ಬಕ್ಕ ಹೇಮಂತ್ ಚಾಪರಿಯಾರ ದಾದ ತಿನ್ಯಾರು ದಾದ ತಿನ್ರೆ ಯಾನು ಲಕ್ಕದಿಜ್ಜಿ ಬಕ್ಕ ಈರ್ ಲಕ್ಕದಿಜ್ಜಾರ ಬಕ್ಕ ಯಾಂಕಲ್ ಲಕ್ವಾನ ಬೇಗ ಹೇಮಂತ್ ಇಜ್ಜಿ ಇನಿ ಲೇಟ್ ಅಂದ ಇನಿ ಲೇಟ್ ಅದೇ ಐತಾರತೇನಿ ಶಾಲೆಯಲ್ಲಿ ಇಜ್ಜತ ಬಕ್ಕ ಜೋಕುಲ್ ಲಕ್ಕದಿರು ಹೋದರೆ ಅಂಚ ಒರೇ ಲಕ್ದೆ ಹಾಯ್ ದುರ್ಗಾ ಸಿಸ್ ಪನದುಲ್ಲೇರು ಶಾಂತ ಸಿಸ್ ಹಾಯ್ ಶಾಂತ ಸಿಸ್ ವೆಲ್ಕಮ್ ಬಕ್ಕ ಚಾಪರಿಯಾರ ತಿನ್ಯಾರು ದಾದ ಪರಿಯಾರ ಪಲ್ಲೆಗೆ ತಿಂದ್ರೆ ದಾದೆ ಸೂಪರ್ ಮ್ಯಾನ್ ದಾ ತಿಂದ್ರೆ ಹೇಮಂತ್ ನನ್ನ ಲಕ್ಕದಿಜ್ಜಿರ್ಗೆ ಗುಡ್ ಮಾರ್ನಿಂಗ್ ದುರ್ಗಾ ಸಿಸ್ ಪನೊಂದುಲ್ಲೇರು ಲೈಕ್ ಕೊರ್ಲೇವೆ ಬತ್ತಿನ ಪೂರ ಲೈಕ್ ಕೊರ್ಲೆ ಈರು ಮಾತ ಲಕ್ಕದು ಅಂದಂದು ಯಾನ್ ಮಾತ ಲಕ್ಕದು ಇತ್ತೆ ಬತ್ತೇನೆ ಚಾಂಡಿ ದಾದ ತಿನ್ ಚಾಂಡಿ ಹೆಂಗೆ ದೋಸೆ ಉರ್ದು ದೋಸೆ ನಾನು ಕಪ್ಪು ನನ್ನ ತಪ್ಪ ಅಂತ ಹೇಳ್ತಾರೆ ಹಾಯ್ ಕಪ್ಪು ಸಿಸ್ ವೆಲ್ಕಮ್ ವೆಲ್ಕಮ್ ಎಂಕ್ ಕೋರ್ ರೊಟ್ಟಿ ಕಷ್ಟ ಸಿಸ್ ಲೈಕ್ ಪನೊಂದುಲ್ಲೆ ಥ್ಯಾಂಕ್ ಯು ಕಷ್ಟ ಸಿಸ್ ಚಾಪರಿಯಾರ ದಾದ ತಿನ್ಯಾರು ಅವಳು ದೋಸೆ ಮಾತ ಏರು ಮಲ್ಪುನು ಅವು ಯಾನೇ ಮಲ್ಪುನು ಮಾರ ಎಂಕಲ್ಲ ಏರು ಮಲ್ಪೇರು ಜಡ ತಿಪ್ಪಾರ ಎಂಕುಲು ಹಾಯ್ ಕಪ್ಪು ಸಿಸ್ ಬನದಲ್ಲಿ ಶಾಂತ ಸಿಸ್ ಈರು ಬೇಗ ಲಕ್ಕುಡು ಒಂದೊಂದು ಲಕ್ಕೊಡು ಬೇಗ ಲಕ್ವೆ ದಿನೋಲ್ಲ 5 ಗಂಟೆ ಲಕ್ವೆ ಇನಿ ಚೂರು ಲೇಟ್ ಇವತ್ತು ಲೇಟ್ ಇನ್ನೇ ಶಾಂತ ಸಿಸ್ ಕೆಬಿತ ತೊಲೆ ಕಷ್ಟ ಸಿಸ್ ಸೋಕೊಂಡೆ ಕೆಬಿತ ನಾನು ಕೋಡೆ ಬಂದಿತ್ತೆ ಸಂಪತ್ರೆ ಕೆವಿತ ತೋರಿಸ್ಬಂದು ಶೋಕೊಂಡ ಬಂಗಾರದ ನಂದೊಂದು ಬಂಗಾರದ ಮುಚ್ಚಳಿಕೆ ಮಾರ್ತೀನಿ ಬಂಗಾರದೊಂದು ಶೋಕೊಂಡು ಉಂಡು ಕೆಲವುಂಡಿಯೇ ಮಸ್ತ್ ಉಂಡು ನಾನು ತೋರಿಸ್ಪಾರ ಕಂದಿನಿ ಅದೇ ಜೋಕ್ಲೆಗೆ ಎಕ್ಸಾಮ್ ಅಂದಂದು ಓದು ಎಂದುಲ್ಲೇರು ಅದೊಂದು ಬಂಗಾರದ ಕೆಲವುಂಡು ಸಂಪತ್ ಬೈಜ್ಜರತೆ ಸಂಪತ್ ಕೇನೊಂದಿದ್ದೀರಿ ಕೆಬಿತ ಅಕ್ಕ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಚಂದ್ರಶೇಖರ್ ಬತ್ತೀರಿ ಹಾಯ್ ಪನದುಲ್ಲೇರು ಕಂದಿನ ಕೋಡೆ ಅತತ್ತಿ ಎಂಡ ಉಂಡು ಮಸ್ತ್ ಉಂಡು ಯಾನ್ ಎಂಕ್ ಇಷ್ಟ ಏನ ಪುರ ದೇತೊಂದು ದೀಪ ಎಂಕೊಂಜಿ ನೆತ್ತ ಬಾರಿ ಕೆವಿತದ ಪುರ ಕಲೆಕ್ಷನ್ ಮಲ್ಪನ ಮಸ್ತ್ ಉಂಡು ಅಕ್ಕ ಸೂಪರ್ ಅಂದ್ರೆ ನಮೀಸ್ ಅವ್ರು ಬಂದರು ಹಾಯ್ ನಮೀಸ್ ಗುಡ್ ಮಾರ್ನಿಂಗ್ ನಮೀಸ್ ಅವರಿಗೆ ಕಾಫಿ ಆಯ್ತಾ ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಪಾಲಿಶ್ ನೋಡು ಪಾಲಿಶ್ ಮಾಡ್ರೆ ಆಪುಂಡು ಸಂಪತ್ ಸಂಪತ್ ದೇ ತೂಲೆ ಮುರ ನೀರ್ತಲೆ ಬಲ್ಲೊಂದು ದೇ ಕೆಲವುಂಡು ಲೈಕ್ ಅಂತ ಹೇಳಿ ಥ್ಯಾಂಕ್ ಯು ಶ್ರೀನು ವನಪಳ್ಳಿ ಅವ್ರು ಬಂದರು ಹಾಯ್ ವೆಲ್ಕಮ್ ಟಿಫಿನ್ ಆಯ್ತಾ ಇಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಟೀ ಆಗಿದೆ ನನಗೆ ದೋಸೆ ಚಾ ಪರಿಹಾರ ಅಂತ ಕೇಳ್ತಾ ಇದ್ದಾರೆ ಅಂಬರ ಮರ್ಲಿ ರಾಯ್ ಅಂತ ಹೇಳ್ತಾರೆ ಪೊಲೀಸ್ ನೋಡಿ ಎಂಕ್ ಈರು ಪೊಲೀಸ್ಗೆ ದಾಯ ಬಂದ್ಮೀನು ಒಂದು ರೋಲ್ಡ್ ಗೋಲ್ಡ್ ಪೂರ ದೇ ಬಂಗಾರದ ಹತ್ತೊಂದು ರೋಲ್ಡ್ ಗೋಲ್ಡ್ ಆಕ್ಸಿಡೈಸ್ ಕೆಲವುಂಡು ಐ ಡೋಂಟ್ ನೋ ಕನ್ನಡ ಓನ್ಲಿ ತೆಲುಗು ಪ್ಲೀಸ್ ಸಪೋರ್ಟ್ ಶ್ರೇಣು ಸಪೋರ್ಟ್ ಮಾಡಿ ಆಯಿತಾ ಎಂತ ಬೆಳಿಗ್ಗೆ ಚೆಂದಾಗಿ ಬಂದ್ರಿ ಹೌದೌದು ಇವತ್ತು ಚೆಂದಾಗಿ ಹೋದ ಎಂತ ಚೆಂದ ನಿಮ್ಮ ಮಿಸ್ಸಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ತಡಪೆ ದೋಷ್ಪಲೆ ಎಂದೇ ಸೂಪರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಶಾಲಿನಿ ಡ್ಯಾನ್ಸರ್ ಅವ್ರು ಬಂದರು ಶಾನ್ ಖೂ ಅಂತ ಹೇಳ್ತಾರೆ ಶಾನ್ವಿ ಆಯ್ ಅಂತ ಹೇಳ್ತಾ ಇದ್ದಾರೆ ಹೌಸು ಕುಡ್ಲ ಸಾನ್ವಿ ಚಾಪರಿಯಾರ ಶ್ರೀಧರ್ ಅವ್ರು ಬಂದರು ಹಾಯ್ ಶ್ರೀಧರ್ ಅವರು ವೆಲ್ಕಮ್ ನೋಡಿ ಇದು ಒಂದು
ರಾಜ್ಕುಮಾರ್ ಅವರು ನಮಸ್ತೆ. ರಾಜ್ಕುಮಾರ್ ವೆಲ್ಕಮ್. ಶ್ರೀಧರ್ ಅವರು ವೆಲ್ಕಮ್. ಚಾಪರಿಯರ ಶ್ರೀಧರ್ ಅವರೇ. ರಾಜ್ಕುಮಾರ್ ಚಾಪರಿಯರ. ಶಾಲಿನಿ ಡ್ಯಾನ್ಸರ್ ಅವರು ಥ್ಯಾಂಕ್ ಯು. ಒಂದು ಕೆಬಿತಾ. ಸಂಪತ್ ಡಿಪಿಡು ಒಂದು ಕೆಬಿತಾ ಪನ್ನೊಂದುಳ್ಳೇರು. ಹೌದೌದು. ಸಂಜೆ 6:30ಕ್ಕೆ ನನ್ನ ಲೈವ್ ಇದೆ. ಹೊಸಬರು ಚಾನಲ್ ಕನೆಕ್ಟ್ ಆಗಿ ಅಂತೇಳಿ ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಿಸ್ಟರ್ ಎಂಚೋಲರ್ ಯಾನು ಹೊಸರುಲ್ಲ. ನಿಂಗಪ್ಪ ಅವ್ರು ಬಂದರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ಕಪ್ಪು ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾರೆ. ಮಂಜುನಾಥ್ ಮರ್ಚಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಓಂಕಾರ ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಲೈಕ್ ಕೊಟ್ಟವರಿಗೆಲ್ಲರಿಗೂ ಥ್ಯಾಂಕ್ ಯು. ಚಾಪರ್ಯೆ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಮತ್ತು ವೈರಲ್ ಪನೊಂದುಳ್ಳೇರು ಸಪೋರ್ಟಿಂಗ್ ನುಳ್ಳೇರು. ನಮ್ಮಿಸ್ ಸಪೋರ್ಟಿಂಗ್ ನುಳ್ಳೇರು. ಹಾಯ್ ಕ್ರಸ್ಟಸಿಸ್ ಚಾಪರ್ಯರ ಪನೊಂದುಳ್ಳೇರು. ಕೃಷ್ಣ ನಾಯಕ್ ಪನೊಂದುಳ್ಳೇರು. ಕೃಷ್ಣ ನಾಯಕ್ ಬಂದರು. ಹಾಯ್ ಕೃಷ್ಣ ನಾಯಕ್ ವೆಲ್ಕಮ್. ಓಂಕಾರ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಮಿಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ನಮಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟಸಿಸ್ ಕಪ್ಪು ಕಾಂಡೆನೇನಾ ಪನೊಂದುಳ್ಳೇರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಬೋರ್ಡು ಕಪ್ಪು ನಮ್ಮಿಸ್ ಹಾಯ್ ಓಂಕಾರ ಅಂತ ಹೇಳ್ತಾ ಇದ್ದಾರೆ. ಓಂಕಾರ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಪತ್ ಪೂಜಾರಿ ಅವರು ಚಾಪರಿಯರ ದಾದಿ ತಿಂಡಿ ದೋಸೆ ಉರ್ದು ದೋಸೆ. ಮಹಾದೇವ್ ಅವರು ಬಂದರು ಹಾಯ್ ಅಂತ ಹೇಳ್ತಾರೆ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಎಲ್ಲರೂ ಸಪೋರ್ಟಿಂಗಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಶಾಲಿನ್ ಡ್ಯಾನ್ಸರ್ ಅವರು ನಗ್ತಾ ಇದ್ದಾರೆ. ಮಿತ್ತು ತೂಲೆ ದಾದೆ ಚಂದ್ರಶೇಖರ್ ಚಾಪರಿಯರ ಅವ್ಯತೆ ಮಿತ್ತು ತುಯ್ಯೆ 20 ಅವತ್ತೆ ಕ್ರಸ್ಟಸಿಸ್ ನಿನ್ನೆ ಲೈವಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಮಹಾದೇವರು ಕೂಡ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಾನಿಯವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಲಿನಿ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಕ್ರಾಸ್ಟಸಿಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿ. ಸಂಪತ್ ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಿಂಗಪ್ಪ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಗುಡ್ ಮಾರ್ನಿಂಗ್ ನಿಂಗಪ್ಪ ಅವರೇ. ಲೈಕ್ ಕೊಡೋದ್ರೆ ಲೈಕ್ ಕೊಡಿ ಆಯಿತಾ. ಶ್ರೀಧರ್ ಅವರು ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತೆಲ್ಲ ಉಂಟು ತೋರಿಸ್ತೇನೆ. ಇದೆಲ್ಲ ಇದು ನೋಡಿದ್ದೀರಲ್ಲ ನೋಡಿ ಹೀಗೆ ಇಡಲಿಕ್ಕಿದು ಶಾನ್ ಕೋರಿ ಗಸಿ ನೀರು ದೋಸೆ ಪನೊಂದುಳ್ಳೇರು. ದುರ್ಗಾ ಸಿಸ್ WH ಎಷ್ಟು ಆಗಿದೆ ಅಬ್ಬಾ. ಆ WH ಕೇಳಬೇಡಿ, ಅದು ಆಗಲಿಲ್ಲ. 1,000 ಕೂಡ ಆಗಲಿಲ್ಲ. ಆಂಡೆ ಬಲ್ಪುದ ಬ್ಯಾಟಿಂಗ್ ಆಡೋದು ಒಂದು ಕ್ವಾರ್ಟರ್ ಎಸಲ್ಲ ಬಕ್ಕ ಉರ್ದು ದೋಸೆ ಅಲ್ಲ. ಜಾಯಿನ್ कर लो कोई हमें रिटर्न कर देंगे. ಶಾಲಿನಿ ಡ್ಯಾನ್ಸರ್ ಓಕೆ ನೋಡಿ. ಶಾಲಿನಿಗೆ ಡ್ಯಾನ್ಸರ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಆಯಿತಾ. ಹೇಮಂತ್ ಅವ್ರು ಗಮ್ಮತ್ತು ಪನ್ನೊಂದಿಲ್ಲ ಅಂದ್ರೆ ಗಮ್ಮತ್ತು ಇಂದೇ ಒಂದೊಂಜಿ ಲಕ್ಷ್ಮಿನ ಕೆಬಿತ ತುಲೆ. ಲಕ್ಷ್ಮಿನ ಕೆಬಿತ ಕೊಂತುಲೆ. ಮೇಲೆ ಇದ್ದವರು ಕೆಳಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕ್ಲಾಸ್ಟಸಿಸ್ झुमका गिरा रे बरेली के बाजार में झुमका गिरा रे. ಹೇಮಂತ್ ಯಾವ ಪನೊಂದುಳ್ಳೇರು ಹೇಮಂತ್ ಕಷ್ಟ ಆಗ್ಬಿಟ್ಟು. ಶಾಲಿನಿಜಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ನಾಯಕ್ ಅವರು. ಶಾಂತ ಸಿಸ್ ಸೂಪರ್ ಉಂಟು ಕಲೆಕ್ಷನ್ ಪೂರ ದುರ್ಗಾ ಸಿಸ್ ಅಂದಿ ಹೆಂಗೆ ಭಾರಿ ಆಯ್ತು ಒಂಜಿ ಕೆಬಿತ ಕಲೆಕ್ಷನ್ ಮಲ್ಪ. ವಾಸ್ತವ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕುಡಲ ಉಂಡಿ ತೂಕೋಣ ಕುಡಲ ಉಂಡು. ನಿಂಗಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಅವರು ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ವಾಸ್ತವ ಅವರೇ ವೆಲ್ಕಮ್. ದುರ್ಗಾ ಕ್ರೋರ್ಪತಿ ನೀವು ಎಲ್ಲ ಗೋಲ್ಡ್ ಆಯ್ತು. ಅಯ್ಯೋ ಇದು ಗೋಲ್ಡ್ ಅಲ್ಲ, ಇಲ್ಲಿ ನೋಡಿ ಇದು ಗೋಲ್ಡ್ ಅಲ್ಲ, ಇದು ರೋಲ್ಡ್ ಗೋಲ್ಡು. ಇದು 250 ರೂಪಾಯಿದೆಲ್ಲ. ಆದರ್ಶ್ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆದರ್ಶ್ ಸೋ ಮಚ್. ಇದು 250 ರೂಪಾಯಿದು. ಇದು ಕೂಡ 150 ರೂಪಾಯಿದು. ಹಾಗೆ ಎಂಕ ಬೊರ್ಚಿ ಅವು ಸಂಪತ್ತಿಗೆ ತೋರಿಸ್ಲಿಕ್ಕೆ ತಂದದ್ದು ಎಂಡೆಲ್ಲ ಉಂಡು. ಸೇಮ್ ವೈಟ್ ಸಿಸ್ ಅಂದೆ ಶೋಕತೆ ಎಂಕ ಮಸ್ತ್ ಬೆದಬೇತೆ ನಮ್ಮನೆ ಕನ್ಪಿನ ಭಾರಿ ಇಷ್ಟ. ಬಕ ಮತ್ತೆ ಮಲ್ಲೊಪ್ಪೊಡು ಎಲ್ಲಿ ಆತ ಇಷ್ಟ ಅಪ್ಪಚ್ಚಿ ಮೆಗ್ದಿಗೆ ಎಲ್ಲಿ ಇಷ್ಟ ಇಲ್ಲಿ ಕೆಬಿತ ದಾದೆ ಸಂಪು ಅನ್ನೋದಲ್ಲಿ ಇರುವ ನೂದು ತಿಕ್ಕಡು ನೂದು ತಿಕ್ಕಡು ಕೊಂದು ವಾರಡವು ನೂದೆಕ್. ಕೃಷ್ಣ ನಾಯಕ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಎಂತಡೆ ಗ್ಯಾಸ್ ಲೈಟ್ ಲಾಕ ಕನ್ನಡ ಯಾನೊಂದು ಪಡ್ನ ಗ್ಯಾಸ್ ಲೈಟ್ ಲಾಕ ಬಂತಿರಲಿ. ಲೇಡೀಸ್ ಅಕೌಂಟ್ ಮೇಲೆ ಗೋಲ್ಡ್ ಅದು ದುರ್ಗಾ ಸಿಸ್. ಹೌದು ಸಪೋರ್ಟಿಂಗಲ್ಲಿದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರು ಲೈಕ್ ಹಾಕ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ನೋಡಿ ಇದೊಂದು ಮದುವೆ ಬರ್ಪೋನ ಲೈಕ್ ಅಪ್ ನಿಜ ಬೇರೆ
ಪ್ರಸನ್ನ ಅವ್ರು ಬಂದರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಪ್ರಸನ್ನ, ವೆಲ್ಕಮ್. ಗ್ಯಾಸ್ ಲೈಟ್ ಎಂಕಿಷ್ಟ ಅದೇ ಗ್ಯಾಸ್ ಲೈಟ್ ಎಂಕು ಬೋರ್ಡು ದೆತ್ತುಕೋರು ಹೇಮಂತ ಬೋರ್ಡ್ಗೆ ಹೇಮಂತ ದೆತ್ತುಕೋರೋಡಿಗೆ ಸಂಪು ಅಂತ ಹೇಳ್ತೇನೆ. ನಾನು ಇದೆಲ್ಲ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಿಂದ ತರಿಸೋದು. ಹಾಯ್ ಅಕ್ಕ, ನಾನು ನಿಮ್ಮ ನೀವು ಫಾಲೋವರ್. ಓಕೆ, ಥ್ಯಾಂಕ್ ಯು. ಕ್ರಾಸ್ಟಸಿಸ್ ಅವರಿಗೆ ಒಂದು ಕೊಡಿ ಹಾಕಿಕೊಳ್ಳಿ. ಹೌದೌದು, ಕ್ರಾಸ್ಟಸಿಸ್ ಗೋವಾ ಉಂದಾ ಇದಾಗ್ಬೋದಾ? ಕ್ರಾಸ್ಟಸಿಸ್ಗೆ ಉಂದಾಗಬೇಕು. ಕ್ರಾಸ್ಟಸಿಸ್ ಓವೋ ಪಲ್ಲೆ ಹೇಮಂತ್ ಬಲ್ಲೆ ಪನ್ನೊಂದಿಲ್ಲ ಏನ ಒಟ್ಟಿಗೆ ಬಲ್ಲೆ ಎನ್ನ ಒಟ್ಟಿಗೆ ಬಲ್ಲೆ ಪನ್ನೊಂದಿಲ್ಲ ಅಪದೆತ್ತು ಕೊರ್ಪೇರಿ ಯಾರು ಒಂದಾವ ಕೆಲವುಂಡು ಮಾರ್ರೆ ಒಂದು ಉಂಡೆ ಯಾನಕ್ಕೆ ತೊಷ್ಪಗ ಅಂದು ನಲ್ಲ ಉಂಡು ನಾನು ಇದು ಹೊಸ ಬೆಳಿಗ್ಗೆ ಆದ ನಿನ್ನ ನಗುವಿನ ಪ್ರಕಾಶವನ್ನಾಗಿ ಮಾಡಲು ಪ್ರಯತ್ನ. ಶುಭೋದಯ. ಕಿರೀಟ ಇಜ್ಜ ಕಿರೀಟ ಒಂದಾ ಕಿರೀಟ ಮಲ್ಲ ತಡ್ಪೆ ರಾಜ್ಕುಮಾರ್ ಅವರು ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು. ಶ್ರೀಧರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿ. ಲೈವ್ಗೆ ಬಂದು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ರಾಷ್ಟ್ರ ಸಿಸ್ಗೊಂದಾ ಒಂದೇ ಇಂಚ ದೀವರೆ ಮದ್ಮೆ ಪೋನ ಇಂಚ ದೀವರೆ ಚುಂಕಾಗಿರ ಜಲ್ಪುರ ಅಲ್ಲ ಮಾತ್ರ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಂದು ಕಪ್ಪು ಸಿಸ್ ಪನೊಂದುಳ್ಳೇರು. ಚಂದ್ರಶೇಖರ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೇಮ ಉಂಡಾ ನೇಮದವ್ರು ನೇಮದಾಯಿ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹೈಡಲ್ಲಿ ಇರ್ಬೇಡಿ, ಬಂದು ಕಮೆಂಟ್ ಮಾಡಿ ಆಯ್ತಾ. ನೋಡಿ ಇದು ನೋಡಿ ಗಣಪತಿದು ಗಣೇಶನದ್ದು ಇದು ಆಕ್ಸಿಡೈಸ್ ತ್ರಿಶೂಲ ಉಂಟು ಮತ್ತು ಗಣಪತಿದ್ದು ಫೇಸ್ ಉಂಟು. ಓಲಿ ಹೇಮಂತ್ ಏನೊಂದಿಲ್ಲ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಾನು ಪೂರದೆತ್ತಿ ಓಡ್ ಮಾರ್ರೆ. ನಮ್ಮೀಸ್ ಹಾಬೀಸ್ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಕೊಡಿ ಅಂತೇಳಿ. ನಮ್ಮೀಸ್ ಅವರೇ ಇದು ಯಾರು ಕೊಟ್ಟಿದ್ದು ಗಿಫ್ಟ್ ನಿಮಗೆ? ಚಂದ್ರಶೇಖರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯಿತಾ. ಚಾನಲ್ ಗ್ರೋ ಅಪ್ಪುಜಿ ಕೊಡ್ತುಂಡು ಟೈಮ್ ಔಟ್ ಕೊರಲಿ. ಓಕೆ ಚಾನಲ್ ಗ್ರೋ ಅಪ್ಪುಜಿ ಕೊರಂಡ ಟೈಮ್ ಔಟ್ ಕೊರಲಿ. ಓಕೆ ನಾನು ಒಂದು ಡಿಲೀಟ್ ಮಾಡ್ತೆ ಮೆಸೇಜ್ ಒಂಜಿ ಡಿಲೀಟ್ ಬಡ್ಚಾ ಟೈಮ್ ಔಟ್ ಅವ ಒಂಜಿ ಬ್ಯಾಡ್ ಕಮೆಂಟ್ಸ್ ಅಲ್ಪ ಕೊರಲಿ ಅವೇ ಟೈಮ್ ಔಟು ಎಲ್ಲ ಸಪೋರ್ಟ್. ಸತೀಶ್ ಅವ್ರು ಬಂದರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವಿಲ್ ಕ್ರಾಸ್ಟಲಿನೋ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೃಷ್ಣಣ್ಣ ಟೀ ಆಯ್ತು ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಅವರು. ಸಂಗೀತ ತಂಗಿ ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ಭಾನುವಾರ. ಥ್ಯಾಂಕ್ ಯು ನಿಮಗೆ ಕೂಡ ಸೇಮ್ ಟು ಯು. ಗಾಯಗಿ ಹೇಮಂತ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ನಾಯ್ಕ ಅವರು ಆನ್ ಅಂತ ಹೇಳಿದ್ರೆ. ಶ್ರೀಧರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರದರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ದುರ್ಗಕ್ಕನ ಇಜ್ಜಿ ನೇಮಪುರ ಇಜ್ಜಿ ದಾಲೆಜ್ಜಿ ಫಂಕ್ಷನ್ ದಾಲೆಜ್ಜಿ ಫ್ಲಿಪ್ಕಾರ್ಟ್ ಆರ್ಡರ್ ಮಲ್ಪಗ ಶಾನ. ನಾನು ಫ್ಲಿಪ್ಕಾರ್ಟ್ ಬಕ್ಕ ಮೀಶೋ ನೆಟ್ಟುಂಡು ಪೂರ 25 200 150 ಅಂಚ. ದುರ್ಗ ಸಿಸ್ ವೈರಲ್ ಆವೋಡುಂಡು ಮಸ್ತ್ ಕೊರೋಡ್ಚಿ ಟೈಮ್ ಔಟ್ಲ. ಓಕೆ ಕ್ರಾಸ್ಟಸಿಸ್. ಸಂಗೀತ ತಂಗಿ ನಿಮ್ಮ 36 ಹಳ್ಳಿಯಲ್ಲಿ ಉಪ್ಪು ಇದೆ. ಯಾವುದು ಕ್ರಾಸ್ಟಸಿಸ್ ಇದು ಯಾರು ಕೃಷ್ಣಣ್ಣ ಉಪ್ಪು ಇದೆ ಯಾಕೆ? ಪಾರ್ಸಲ್ ಮಾಡಬೇಕಾ ಉಪ್ಪನ್ನು? ಪಾಡಡ್ ಬ್ಯಾಡ್ ಎಂಕುಲು ಉಲ್ಲಾನೆರು. ಓಕೆ ರಾಧೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಮೀರಾ ಮಾಧವ್ ಅವರು ಓಕೆ ಮೀರಾ ಮಾಧವ್ ಅವರು ವೆಲ್ಕಮ್. ಕಪ್ಪು ನಿನ್ ತಪ್ಪು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಕೃಷ್ಣ ಅಣ್ಣ ನಗಡ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗುಡ್ ಮಾರ್ನಿಂಗ್ ಕೃಷ್ಣ ಸರ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೆತ್ತ ಪುರಂಜೋಡು ಸಪೋರ್ಟಿಂಗ್ ಅಲ್ಲಿದ್ದಾರೆ ಕೃಷ್ಣ ಅವರು. ಮತ್ತು ಶ್ರೀಧರ್ ಅವರು ನಮೀಸ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಚೂರು ಬತ್ತೆ. ಓಕೆ ಸಂಪತ್ ಬೇಗ ಬಲ್ಲೆ ಪೋದು. ನಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕೃಷ್ಣ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ದುರ್ಗಾ ಸಿಸ್ ಫೇಸ್ ಮಾಡೋಕ್ಕೆ ಸ್ವಲ್ಪ ಬೇಜಾರಲ್ವಾ? ಹೌದೌದು, ತುಂಬ ಬೇಜಾರು, ಸ್ವಲ್ಪ ಅಲ್ಲ, ತುಂಬ ಬೇಜಾರಾಗ್ತದೆ. ಅದು ಮತ್ತೆ ಡಿಲೀಟ್ ಆದರೆ ನಾವು ಮಾಡಿದ ಶ್ರಮಕ್ಕೆಲ್ಲ ಫಲ ಇಲ್ಲಲ್ಲ, ಹಾಗೆ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಂತ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ ಕೂಡ. ಒಬ್ಬರು ಹೇಳ್ತಾರೆ ಡಿಲೀಟ್ ಮಾಡ್ತಾರೆ ಅಂತ, ಹಾಗೆ ಡಿಲೀಟ್ ಮಾಡಿದರೆ ಮತ್ತೆ ನಾವು ಮಾಡಿದ್ದಕ್ಕೆ ಎಂತ ಫಲ ಉಂಟು? ಕೃಷ್ಣಪ್ಪ ಅವರು ಬಂದರು. ಅಕ್ಕ ಚಾ ಪರಿಯ ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಮೀಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಹೌದು ದುರ್ಗಾ ಸಿಸ್, ಹೌದೌದು. ವೈಟಿಡ್ ಒತ್ತಿನ 16 ದಿನಟ್ಟು ವೈರಲ್ ಆದ ಲೈವ್ WH ಕಂಪ್ಲೀಟ್ ಆತಂದು ಅಂದಿ ಆ ವಾರ ಯಾರ ಪುದರ್ ಇಂಜಿನ ನುಂಡಿ ಇಂಕ್ಲ ಬರ್ಪುಜಿ ಆರು ಫಸ್ಟ್ ದಿಂಚಲ ಮಾತ್ರ ಫೇಸ್ ಲೈವ್ ಯಾರನ್ನ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪಿನ್ ಮಾಡಬೇಕಾ? ಓಕೆ. ನೋಡಿ ಚಂದ್ರಶೇಖರ್ ಪಿನ್ ಮಾಡಿದ್ದೇನೆ. ಪಿನ್ ಐಡಿಗೆ ಕನೆಕ್ಟ್ ಆಗಲಿಲ್ಲ. ಯಾರೆಲ್ಲ ಕನೆಕ್ಟ್ ಆಗಿ ಆಯ್ತು, ಅವರು ರಿಟರ್ನ್ ಮಾಡ್ತಾರೆ. ಸ್ವಾತಿ ಮುತ್ತಿನ ಮಳೆಹನಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ನಾನೊಂದು ತೀರ ನೀನೊಂದು. ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲನೆ ದರಗಿಳಿಯೇ. ಸೂಪರ್ ಸಪೋರ್ಟಿಂಗ್ ಏನಿದೆ. ಥ್ಯಾಂಕ್ ಯು. ಯಾರೆಲ್ಲ ಸಪೋರ್ಟಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಜನ ಇಜ್ಜಾಂಡು ಪನೊಂದುಲ್ಲೆ ರಂದಂದು ಸ್ಟಾರ್ಟಿಗಿತ್ತು ಜಂದು ಬಕ್ಕ ಮಿಸ್ಟರ್ ಮೂನ್ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಈ ಬಂಧನ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಈ ಬಂಧನ ಜನುಮದ ಅನುಬಂಧನ. ಸೋಮಶೇಖರ್ ಅವರು ಬಂದರು. ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು. ಬೇಗ ಆವರ್ಡ್ ಇದ್ನಲ್ಲ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರು. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಯಿತಾ? ಯಾರೆಲ್ಲ ಮೆಸೇಜ್ ಬಿಟ್ಟು ಹೋಗಿದೆ ಬೇಜಾರು ಮಾಡಬೇಡಿ ಆಯಿತಾ. ಕಾಫಿ ಟೀ ತಿಂಡಿ ಆಯಿತಾ ಅಂತ ಕೇಳಿ. ಆಯ್ತಾಯಿತು, ತಿಂಡಿ ಆಗಿದೆ. ದೋಸೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅನುಷ್ ಒಫಿಷಿಯಲ್ ಅವರು ಬಂದರು. ಹೆಲೋ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ನಗಾಡ್ತಾ ಇದ್ದಾರೆ. ವೈರಲ್ ಇತ್ತಂಡ ರಡ್ಡು ಮೋಜಿ ಮಲ್ಪುಲೆ ಡೈಲಿ ಯಾನ ಇಜ್ಜಿ ಒಂಜಿ ಮಲ್ಪರೆ ಆಪಿನಿ ಜೋಕುಲ್ಲೆ ಇರತ್ತೆ ಎಕ್ಸಾಮ್ ಒಂಜಿ ಬನ್ಪುನ್ ಬಾರಿ ಬಂಗೋಡು ಮಾಸ್ಟರ್ ಚಾನಲ್ ಜೋಕ್ಲೆ ಪರೀಕ್ಷೆ ಆಯ್ ಬಕ್ಕ ಬರ್ತನ ತೂಲಿ ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಮಾಸ್ಟರ್ ಶಾಂತಸಿಸ್ ಉಜ್ಜಾರ ಶಾಂತಸಿಸ್ ಕಮೆಂಟ್ ಮಾಡಲಿ. ಮಾಸ್ಟರ್ ಚಾನಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಉಲ್ಲೆ ಅಂತ ಹೇಳಿದೆ. अनुषा ऑफिशियल अब थोड़ा बहुत कीजिए अनुषा जी, बाद में दे दूंगी मैं. ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನನಗೂ ಬೆಂಬಲ ನೀಡಿ. ಓಕೆ ಕೊಡ್ತೇನೆ, ನೀಲಿ ಕೊಡ್ತೇನೆ. ಸ್ವಲ್ಪ ಸಪೋರ್ಟ್ ಮಾಡಿ ಆಯಿತಾ. ಹಿಂದಿ ಬೋಲೋ ಸಮಜ್ ಮೇ ನಹೀ ಆ ರहा है मुझे हिंदी थोड़ी आती है अनुषा जी. संगीता दंगी आप सपोर्ट कीजिए अनुषा जी, आप सपोर्ट कीजिए, मैं थोड़ी देर में आपको दे दूंगी. ದುರ್ಗಾ ಸಿಸ್ ಟಿಫಿನ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಮಾಸ್ಟರ್ ಚಾನಲ್ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಶಾನ್ ದೆಂಗದ ಕುಳ್ಳೀರು ಹೈಡ್ ಶಾನ್ ಶಾಂತಸಿ ಸೋಲರ್ ಬಲ್ಲೆ ಎಸ್ ಯಾನು ಒಂಚೂರು ಬ್ಯುಸಿ ಲೈಕ್ ಕೊಡ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಉಡುಪಿ. पिन कर दो. पिन अभी चंद्रशेखर को पिन किया है. एक 10 मिनट के बाद आपको पिन करूँगी अनुषा जी. आप रुकिए, किधर मत जाइए. आप 5 मिनट 10 मिनट रुकिए, बाद में पिन करूँगी. अविल कृष्ण ಅವರು ಗುಲಾಬಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬ್ಲೂದು ಓಕೆ ಲೈಕ್ ಕೊಡಿ ಅಂತ ಹೇಳಿದೆ. ಒಂದು ಲೈಕ್ ಕೊಡಿ. ಜಗದೀಶ್ ಅವ್ರು ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾರೆ. ಶಾಂತ ಸಿಸ್ ಯಾನ್ ಉಲ್ಲೆ ಪನೊಂದುಲ್ಲೇರು ಅನ್ನೊಂದು ದುರ್ಗಾ ಸಿಸ್ ತಗೊಳ್ಳಿ. ಹೌದು ಎಪ್ಪಲ. ಥ್ಯಾಂಕ್ ಯು. ಸಪೋರ್ಟಲ್ಲಿದ್ದಾರೆ. ಸಂಪತ್ ಶಾನ್ ಇರಿಗಿದೆ ಅದೇ ತಿಂಡಿ दे दिया अंशु आपको दे दिया. ಬ್ಯಾಡ್ ಕಮೆಂಟ್ ಮತ್ ಕರೋ. ನಾನು ತುಂಬ ಒಳ್ಳೆಯವರನ್ನು ಕೊಳ್ಳಿ ತಿನ್ನಲ್ಲ. ಪಕ್ಕದ ಮನೆ ಕೋಳಿ ಬಂದರೆ ಸುಮ್ಮನೆ ಬಿಡಲ್ಲ. ಅವು ಸಾಂಗ್ ನಾನು ತುಂಬ ಒಳ್ಳೆಯವರನ್ನು ಅವುಜ್ಜಿ ಅವು ಗೊತ್ತುಜಿ ಶಾಂತ ಸಿಸ್ ಎಲ್ಲ ಕಲ್ಪನೆ ಒಳ್ಳೆ ಆಂಡು ಪನೊಂದು ಬೇತೆ ಕೇಳಲೆ ಶಾಂತ ಸಿಸ್ ಪನ್ಪೆ. ಅನುಷ ನೀ ಸ್ವಾತಿ ಮುತ್ತಿನ ಮಳೆಯಣಿ ಅಂತ ಹೇಳ್ತಾ ಇದ್ದಾರೆ. ಈಶ್ವರ್ ಅವರು ಸೂಪರ್ ಮೈ ನೀರು ಹೌದಾ ಪುರ ಬರ್ತೀನಿ.
क्या बट है आपको हिंदी आता है आपको ऐसे संपत थोड़ी थोड़ी हिंदी आती है मुझे आप हिंदी में बात करो संपत ಶ್ರೀಜಿ ರಿಟರ್ನ್ ಶ್ರೀಧರ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿರ್ಬೋದು ಶ್ರೀಜಿ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ ಯಾರು ಗೊತ್ತಾ अंशु ऑफिशियल अंशु जी आप वीडियो को कमेंट कीजिए वो लोग बाद में आपको रिटर्न कर देंगे शान ಅಂತ ಹೇಳ್ತಾ ಇದ್ದಾರೆ श्रीजी रिटर्न कर देंगे वो आप वीडियो को कमेंट कीजिए ना हिंदी शुरू पनोंदु ಇದು ಯಾರು how are you I am fine pampapati I am fine ದಾದೆ ಅಂದ ಪಿರ್ಕಿಲ ಕಮಲ್ ಪುಲ್ ಸಾಂಗ್ ಚಂದ್ರಶೇಖರ್ ಸೂಪರ್ ಅಂತ ಹೇಳಿದೆ ಶಾನ್ ದಾದ ಅವು ಸಾಂಗ್ ಪಕ್ಕದ ಮನೆ ಕೋಳಿ ಬಂದರೆ ಬಿಡೋದಿಲ್ಲ ಅವು ಸಾಂಗ್ಗೆ ಅವು ಇಗ್ನೋರ್ ಮಾಡ್ಬಿಡಿ ಓಕೆ ಅವು ಓದುದು ಪೋಪುಡಿಯರಪ್ಪ ಅಂಚಾಪುಡು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಶಾನ್ ನೇಲ್ಜರ ಇತ್ತೆ ಬಲ್ಲುಡು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್ ಬಂದರು ಲಕ್ಷ್ಮಿ ಸಿಸ್ ವೆಲ್ಕಮ್ ಎಂಕುಲು ನೆರ್ಪ ತಿಂಡಿ ಆಯ್ತು ಓಕೆ ನೋಡಿ ಲೈವ್ಗೆ ಬಂದವರು ಲೈಕ್ ಕೊಡಿ ಹೈಡಲ್ಲಿರಬೇಡಿ ಲಕ್ಷ್ಮಿ ರಿಟರ್ನ್ ನೋಡಿ ಲಕ್ಷ್ಮಿ ಸಿಸ್ ನಿಮಗೆ ಅಂಶು ಅಫಿಷಿಯಲ್ಗೆ ಗಿಫ್ಟ್ ಕೊಟ್ಟಿದ್ದಾರೆ रिटर्न ಮಾಡಿ आइए अंशु जी लक्ष्मी सिस रिटर्न कर देगी आप वीडियो को कमेंट कीजिए वो लोग बाद में रिटर्न कर देंगे अभी नहीं करेंगे वो लोग बाद में शान कोरी तिन परी दुर्गा सिस संडे स्पेशल नॉन वेज सॉन्ग ಹೇಳಿ ಸಂಡೇ ಸ್ಪೆಷಲ್ ಅದಿದಲ್ಲವಾ ಒಳಗೆ ಸೇರಿದರೆ ಗುಂಡು ಅದುವಾ ಕೊಕ್ಕೋ ಕೋಳಿಯಾ ಇದು ಕೂಗ ಕೋಳಿಗೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಅದಲ್ಲ ಸಂಡೇ ಸ್ಪೆಷಲ್ ಚಿಕನ್ ಇದ್ದು ಇವತ್ತು ಕೃಷ್ಣ ಸರ್ ಲೈವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಅವರು ದುರ್ಗಾ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ ಎಂಕ ಕೋರಿ ನೀರು ದೋಸೆ ಶಾನ್ ಪನೊಂದುಲ್ಲೆ ಶಾಂತ ಸಿಸ್ ನೆರ್ಪಿರ್ ಬ್ಯಾಡ್ ಕಮೆಂಟ್ ಪಾಡುಂಡ ಪನೊಂದುಲ್ಲೇರು ಓಕೆ ಅಣ್ಣಪ್ಪ ಅವ್ರು ಬಂದರು ಎಂತ ಅಣ್ಣಪ್ಪ ಏನಾಯಿತು ದಾನೆ ಜಪ್ಪುಜ ಸಂಪು ಅನ್ನೋದಿಲ್ಲ ಅಣ್ಣಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಹೌದು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ ನಗಾಡ್ತಾ ಇದ್ದಾರೆ ಶಾಂತ ಸಿಸ್ ಮತ್ತು ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ ನೋಡಿ ಲೈವ್ಗೆ ಬಂದು ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ದೇವರು ವರವನ್ನು ಕೊಟ್ರೆ ನಾನಿಂದೆ ಕೋರುವೆ ಚೆಲುವೆ ಕೃಷ್ಣ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಆಕಾಶ್ ಅವರು ಕುಲಲ್ ದುಬೈ ಅವರು ಬಂದರು ಹಾಯ್ ದುರ್ಗಕ್ಕ ಯಾನ್ ನವೀನ್ ತುಳು ಓಕೆ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿಕ್ ಪ್ರೀತಿ ಸಿಸ್ ಬಂದರು ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸಾಂಗ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋಮಶೇಖರ್ ಅವರೇ ಥ್ಯಾಂಕ್ ಯು ಯಾರೆಲ್ಲ ಬಂದರೆ ಅವರಿಗೆಲ್ಲ ವೆಲ್ಕಮ್ ಆಯ್ತಾ ಸೂಪರ್ ಸಾಂಗ್ ಅಂತ ಥ್ಯಾಂಕ್ ಯು ಶಾನ್ನ ಅಕ್ಕ ಬತ್ತೀನಿ ಪನೊಂದಲ್ಲಿ ಏರಿ ಪ್ರೀತಿ ಸಿಸ್ಸ ವಿ ಲಕ್ಷ್ಮಣ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಣ್ ಅವರೇ ವೆಲ್ಕಮ್ ಟನ್ ಅವು ಏ ಶಾಂತ ಸಿಸ್ ಟನ್ ಅವೋ ಪದ್ಯ ಬರಲೈತೆ ಚೂರು ಕುಲಾಲ್ ದುಬೈ ಅವರು ಈರ್ನ ಸಾಂಗ್ ಸೋಕುಂಡು ಥ್ಯಾಂಕ್ ಯು ಪ್ರೀತಿ ಇವತ್ತು ನಮ್ಮ ದುರ್ಗಾ ಸಿಸ್ ವೈರಲ್ ರಾಣಿ ಎಬ್ಬೆ ಪ್ರೀತಿ ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದೆ ದುರ್ಗಾ ಸಿಸ್ ಸಿಂಗರ್ ಆಗಿ ಸಾಂಗ್ ಚೆನ್ನಾಗಿ ಹೇಳ್ತೀರಾ ನಾನಿಲ್ಲಿ ಮನೆಯಲ್ಲಿ ಸಿಂಗರ್ ಆಯಿತಾ ಶ್ರೀಧರ್ ಅವರೇ ಹೌದು ವೈರಲ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಅಕ್ಕ ಪನೋದಲ್ಲಿ ರೇಮಂತ್ ಬರ್ತೀರಲ್ಲಿ ಗಡಿ ಮಾಯಿ ಕಾಪಿನ್ ಮಾ ರೇಮಂತ್ हेलो दीदी हेलो माला कुमारी वेलकम हेमंत ಹೇಮಂತ್ ಹಾಯ್ ಪನೋದಲ್ಲಿ ಪ್ರೀತಿ ಸಿಸ್ಸಿಗ ಶ್ರೀಧರ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನಿ ನಮ್ಮೂರ ಮಂದಾರ ಹೂವೆ ಯಾವ ಸಾಂಗ್ ಅವಳು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಬರಲಿ ಇನ್ನೊಂದು ಸಾಂಗ್ ದುರ್ಗಾ ಸಿಸ್ ಹೇಳಿ ಯಾವ್ದು ಹೇಳ್ಬೇಕಂತ ಒಂದು ನೆನಪು ಮಾಡಿ ಕೊಡಿ ನನಗೆ
शान अक्कड़ पातिरले पनोदुल्लेर दीदी आप कहाँ से हो? मैं मैंगलोर से। प्रीति अक्क कंडनियर पौपुन दुर्गा अक्क कोडे बोक्क अन्नंदु नी प्रीति सिस दे इर तूतु जरते अन ಕೆಲವು ಕೆಬಿತ ಪುರ ತೋಚ್ಪೈ ಕುಲಾರ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಹಿಂದಿ ಗಿಫ್ಟ್ ಕೊಡಿ ಯಾರಾದ್ರೂ, ಹಿಂದಿ ಮೋಟಿವೇಶನ್ ಚಾನೆಲ್ ಗಿಫ್ಟ್ ಕೊಡಿ ಯಾರಾದ್ರೂ ಅಂತ ಹೇಳ್ತಾರೆ. ಸಾಂಗ್ ಪನ್ಲೆ ಪನೊಂದುಲ್ಲೇರು ಸಾಂಗ್ ಪನ್ಪೆ ಮುಂಗಾರು ಮಳೆ ಸಾಂಗ್. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅಷ್ಟೇ ಬರೋದದು. ಅದರಲ್ಲಿ ಇನ್ನೊಂದು ಹೇಳ್ತೇನೆ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳಿಂದು ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಪ್ರೀತಿ ಸೂಪರ್ ಪಣದಿಲ್ಲ. ಹಾಯ್ ಥ್ಯಾಂಕ್ ಯು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬಲ್ಲಡೆ ನೇಲರ ಪೋಯರ ದಾನೆ ಶಾಂತ ಸಿಸ್ ಪಣದುಲ್ಲೇರು ರಿಜಿಜಿ ಶಾಂತ ಸಿಸ್ ಒಲ್ಲೇರು ನೋಡಿ. ಹಿಂದಿ ಮೋಟಿವೇಶನ್ ಚಾನಲ್ ಇದೆ, ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ. ब्लू दे दीजिए माला कुमारी जी, अब थोड़ी वक्त सपोर्ट कीजिए, बाद में दे दूंगी. ಚಂದ್ರಶೇಖರ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಸಿಸ್ ನನ್ನ ಗರ್ಲ್ ಫ್ರೆಂಡ್ಗೆ ಒಂದು ಕೊಡಿ. ಓಕೆ ತಗೊಳ್ಳಿ ಇದಾಗ್ಬೋದಾ? ತಗೊಳ್ಳಿ, ಹಾಕೋದಾದ್ರೆ ಕೊಂಡೋಗಿ, ಎಷ್ಟು ಬೇಕಾದ್ರೂ ಉಂಟು. ಬಂಗಾರ ಅಲ್ಲ ಬಂಗಾರ ಗೋಲ್ಡ್ ಇದು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗ್ತದೆ ಸ್ವಲ್ಪ. ಇಂಕ ಜುಮ್ಕಿ ಪಾಡೋನು ಸಿಸ್, ಜುಮ್ಕಿಯಾ ಇದೇಗೊಂದು ಗ್ಯಾಸ್ ಲೈಟ್ ಉಂಟು ಯಾನ್ ಜುಮ್ಕಿ ಕಮ್ಮಿ ಪಾಡ್ನು ಜುಮ್ಕಿ ಕಮ್ಮಿ ಪಾಡ್ನೆ ಪ್ರೀ ಇರೇಗ ಬರ್ಚಾವು ದುಣ್ಣುಂಡು ತಡಪೆಲ್ಲ ಕೊಲ್ಲಕ. ಸೋಲೋ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ ಎಲ್ಲರಿಗೂ. ರಂಜಿತ್ ಬೈಜೇರಾ ಈಜಿಚ್ಚಿ ರಂಜಿತ್ ಬೈಜೇರು ರಂಜಿತ್ಗೆ ತ್ಯಾನ ಯಾಪಲ ಒಂದು ಮಲ್ಪು ಜೊತೆ ಫೇಸ್ಲೇ ಮಲ್ಪು ಜೊತೆ ಆರು ನಾಡೊಂದುಲ್ಲೇರ ಅದಕ್ಕೆ ಬ್ಲ್ಯಾಕ್ ಸ್ಕ್ರೀನ್ ಉಂಡು ब्लू ओके माला कुमारी 1 मिनट दे दूंगी. बैड कमेंट मत कीजिए माला कुमारी. गैस लाइट बोर्ड गे ಹಿಂದೆ ಗ್ಯಾಸ್ ಲೈಟ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪದ್ಯತ ಐಕ್ ಪನ್ನಿ ಪನೊದುಲ್ಲೇರ ಪದ್ಯತ ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ಕುಣಿವಾ ನನ್ನ ಬದುಕಲ್ಲಿನಿ ಎಂದು ನೆರಳಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. दीदी आप कैसी हो? मैं ठीक हूँ, आपके सामने हूँ मैं. ತಿಂಡಿ ಆಯ್ತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಪ್ಲೀಸ್ ಸಿಸ್ ದಾದಿ ತಿಂಡಿ ಅಂತ ಕೇಳಿದೆ. ಶಾನ್ಕು ಅಂತೇಳಿ ಶಾನ್ವಿ ಹೋದ್ರ ಶಾನ್ವಿ ಬರ್ತ್ಡೇ ಅತ್ತ ಅಂಚಕ್ಕೆ ನೀ ರಂಜಿತ್ನ ಬರ್ತ್ಡೇ ಅತ್ತ ಕೋಡೆ ಪಂಡರ ತೇರು ಈಚಿ ಬೈಚೇರ್ ಚಪಾತಿ ಸಿಸ್ ಇರೆಗೆ ಎಂಕ ಉರ್ದು ದೋಸೆ. ಅನ್ನು ಇಜ್ಜ ಕೇನೋದು ಅನು ಉಡುಪಿ ಸಿಸ್ ಬೈಜೇರು ನನ ಬರೋಡು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಶಾಂತ ಸಿಸ್ ಇರೆಗದಾದ ಕೇನೊಂದು ಲೇರು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಮಾರುತಿ ಅವರು ಬಂದರು. ಕನ್ನಡ ಸಾಂಗ್ ಸೂಪರ್ ಅಂತೇಳಿ ಥ್ಯಾಂಕ್ ಯು ಮಾರುತಿ, ಥ್ಯಾಂಕ್ ಯು ಸೋ ಮಚ್. ಏರಿಯಲ್ ಅವರ್ ಸಂಪೇನೊಂದು ಲೇರು ಮೂಲೆಗಳ ಪೊಂಡು ನಾಡ್ರೆ ಪಂಪಿನಿ ಮಾರ್ರೆ ಸಂಪು ಅವಳು ಬೇಯ್ತೇನೆ ಅಲ್ಲ ಹೆಂಗೆ ಕೊಂಚ ಪೊಣ್ಣಿತ್ರ ನಾಡ್ಲೆ ಪಂಪಿನಿ ಹೆಂಗೆ ಮುಲ್ಲ ಹಣ್ಣು. ದುರ್ಗಾ ಸಿಸ್ ಟಿಫಿನ್ ಆಂಡಾಡಿ ನೀ ಒಂದು ಉದ್ದಿನ ದೋಸೆ ಸಂಪು ಎಂಕ್ ಗೊತ್ತ ಉಂಡು ಅಂದೆ. ಪ್ರೀತಿ ಒಂಜಿ ಪೊಂಜೆ ಕೋಡೆ ಲೈವ್ಗೆ ಬೈಜಿ ದಾನೆ ಕೇನೊಂದು ಯಾನು ಬೋಂಡ ಬರತಿ ಲೆಕ್ಕ ಪನೊಂದುಲ್ಲೇರು ಏರು ಇಡ್ಲಿ. ಪ್ರೀತಿ ಸಿಸ್ ಇಡ್ಲಿ ನೋಡಿ. ಲೈವ್ಗೆ ಬಂದವ್ರು ಲೈಕ್ ಕೊಡಿ, ಸಬ್ಬಾಗಿ ಆಯ್ತಾ. ಯಾರೆಲ್ಲ ಸಬ್ಬಾಗಲಿಲ್ಲ ಸಬ್ಬಾಗಿ, ಮತ್ತು ಆ ವಿಡಿಯೋಗೆ ಕಮೆಂಟ್ ಮಾಡಿ. ಅವರು ಮತ್ತೆ ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಆಯಿತಾ. ದಯಮಾಡಿ ಮುಗಿನಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು.
ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗಾತಿ ನಗುವ ಕಲಿಯಲು. ನನಗೆ ಮಂಗಳೂರು ಬನ್ಸ್ ಮತ್ತೆ ಗೋಳಿ ಬಜ್ಜಿ. ಹೌದಾ ಶ್ರೀಧರ್ ಅವರೇ, ಬಾಯ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್. ಇದು ಯಾವುದು ತುಳು ಭಾಷೆನ ಅಕ್ಕ? ಹೌದೌದು, ಇದು ನಮ್ಮದು ತುಳು ಭಾಷೆ, ನಮ್ಮ ತುಳು ನಾಡು. ಸಂಪುಕು ಚೂರು ಮಂಡೆ ಸರಿ ಇದ್ದಿತು. ಗುರು ಅವರು ಪೂಜ್ಯಾಯ ಗುರು ರಾಘವೇಂದ್ರಾಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಯಾರಿಗೆ ನನ್ನ ಲೈವ್ ಸಪೋರ್ಟ್ ಬೇಕು ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೈಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಥ್ಯಾಂಕ್ ಯು ಗುರು ಅವರು, ಥ್ಯಾಂಕ್ ಯು ಸೋ ಮಚ್. ಯಾನು ನಾಡುಜಿ ಮಾರ್ರೆ ಬೊಕ್ಕ ಲವ್ ಇತ್ತಲ್ಲ ಕಸ್ಟಮರ್ ಅನ್ನೊಂದು ಬೊರ್ಚಿ ಶಾಂತಸಿಸ್ ನಮ್ಮ ನಾಡಿನ ಬೊರ್ಚಿ ಉಂಡುಗೆತೆ ಫಸ್ಟ್ ಡೇ ನಮ್ಮ ಮದುವೆ ಹೋದ ಕವರ್ದಿದ್ದು ಬರ್ಪಿದ್ದು ಮಾತ್ರ. ಮೇಡಮ್ ಲೈವ್ ಮಾಡೋದು ಹೇಳಿಕೊಡಿ, ಇಲ್ಲ ಅಂದರೆ ಓ ನವೋದಯವರು ಮೋನೋ ಚಾನಲ್ನವರು ನಾವು ನಿಮ್ಗೆ ಹೇಳಿಕೊಡ್ಬೇಕಾ ಲೈವ್ ಮಾಡಲಿಕ್ಕೆ? ಬನ್ನಿ ವೆಲ್ಕಮ್ ನವ ಉದಯ ಅವರೇ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಎನ್ನ ಸಾಂಗ್ ಪಂತಿನಿ ತೂಲೆ ಮಾತಿರ್ಲ ಓಯೇ ಪ್ರೀತಿಸಿನ ಸಾಂಗ್ ಶಾಂದಾದಿ ಈರಿ ಎಂಕ್ ಅಂಚ ಪಂಪಿನ ಯಾನು ಪಾಪತೆ ಶಾನ್ ಅನ್ನೊಂದು ಸಂಪತ್ ಪಾಪ ಮಾರ್ರೆ ವಾಸ್ತವ ಪ್ರೀತಿಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರ ಲೈವ್ ಸಪೋರ್ಟ್ ಕೂಡ ಬೇಡ ಅಂತ ಹೇಳ್ತಾರೆ. ಯಾಕೆ ನಾವು ಉದಯ ಅವರೇ, ಏನಾಯಿತು? ಈರು ಪಣ್ಣಿನಿ ಪಾಪ ಅಂದು ಈರು ಜೋರು ಸಂಪು ಹಾಯ್ ವಾಸ್ತು ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸರ್ದಾರ್ ಚಾಟ್ ರಿಟರ್ನ್ ಕೀಜಿಯೇ ಶ್ರೀಧರ್ ಅವರು ನೋಡಿ, ಇವರು ಮಾಲಕುಮಾರಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ ಆಯ್ತಾ. ಸುಮ್ಮನೆ ಪುಕ್ಸಟ್ಟೆ ಕರಿಬೇಡಿ, ಡೈಲಿ ವಿಡಿಯೋ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನದು ಮೋನು ಅಲ್ಲ, ನಾನಿವತ್ತು ವಿಡಿಯೋ ನೋಡಿದ್ದೇನೆ ಕ್ರಾಸ್ಟಸಿಸ್. ಓಕೆ ಬಾಯ್ ದುರ್ಗಾ ಸಿಸ್, 23 ಮಿನಿಟ್ಸ್ ಸಪೋರ್ಟ್ ಮಾಡಿದ್ದೇನೆ. ಓಕೆ ಬಾಯ್ ಅವರು, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ. ಮತ್ತೆ ಸಪೋರ್ಟ್ ಮಾಡ್ತೇನೆ ನಾನು ನಿಮಗೆ. ದೇರಪ್ಪ ಪೂಜಾರಿ ಅವರು ಬಂದರು. ಹಾಯ್ ದೇರಪ್ಪ, ವೆಲ್ಕಮ್. ಶಾನೀರ್ ಎಂಕ ಅಂಚಪನ್ನ ಅಯ್ಯೋ ದೇವ ಪನ್ನೊಂದು ಕ್ರಾಸ್ಟಸಿಸ್ ಪಂದು ತುಂತೂರು ಅಲ್ಲಿ ನೀರು ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ನಾನು ಲೈವ್ ಮಾಡಲ್ಲ ಅಂದರೆ ಎಲ್ಲಿಂದ ಲೈವ್ ಸಪೋರ್ಟ್ ಮಾಡ್ತೇನೆ? ಓ ಹಾಗೆ ಬೊಕ್ಕದಾದ ಇಲ್ಲ ಅಬತ್ತರ ಸಂಪು. ತನ್ವೀರ್ ಅವ್ರು ಬಂದು, ತನ್ವೀರ್ ಅವರೇ ಸಬ್ಬಾಗಿ ಮತ್ತು ಲೈಕ್ ಕೊಡಿ ಆಯಿತಾ. ದೇರಪ್ಪ ಪೂಜಾರಿ ಸಬ್ಬಾಗಿ ಮತ್ತು ಲೈಕ್ ಕೊಡಿ. ಶಿವರಾಜ್ ಅವರೇ ಲೈಕ್ ಕೊಡಿ ಮತ್ತು ಸಬ್ಬಾಗಿ ಆಯಿತಾ. ನಂದಿತಾ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಸಂಪು ನಮಸ್ಕಾರ. ಬಳ್ಳಪ್ಪ ಜಮಖಂಡಿ ಅವರೇ ಲೈಕ್ ಕೊಡಿ ಸಬ್ಬಾಗಿ. ಶಾಂತ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಡಪ್ಪಡ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಹಡಪ್ಪಡ, ವೆಲ್ಕಮ್. ಯಾರೆಲ್ಲ ಲೈವ್ಗೆ ಬಂದಿದ್ದೀರ ಲೈಕ್ ಕೊಡಿ ಮತ್ತು ಸಬ್ಬಾಗದವರು ಸಬ್ಬಾಗಿ ಆಯಿತಾ. ಇತ್ತೆ ಬರ್ಪೆ ತಿಂಡಿ ತಿಂದು ಓಕೆ ತಿಂದು ಬಲೆ ಶಾನ್ ಬೇಲೆ ಆಂಡಿ ಇರ್ನ ಶಾನ್ ಬೇಲೆ ಆಂಡಿ ಶಾಂತಸಿಸ್ ಹಾಯ್ ಅಂತೇಳಿ. ಹಡಪ್ಪ ಅವರೇ ಹಾಯ್, ವೆಲ್ಕಮ್. ನಿಮಗೆ ಲೈಕ್ ಕೊಡಿ ಆಯಿತಾ, ಲೈವ್ಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಫ್ರೀ ಪೋವಚ್ಚಿ ಪನ್ನೊಂದು ತಿಂದು ಬರ್ಪೇರಿಗೆ ಸಂಪು ಆನುಲ್ಲೇ ಪನ್ನೊಂದುಲ್ಲೇರು ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು ಗುಲಗಂಜಿ ದೋಷವೋ ಇರದ ಸುಗುಣಶೀಲರು ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಳಿಗೆ ಅವನ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವೋ ಉದಯ ದೊಡ್ಡ ಯೂಟ್ಯೂಬರ್. ಹೌದೌದು ಗೊತ್ತಾಯ್ತು ನನಗೆ, ಅವರು ದೊಡ್ಡ ಯೂಟ್ಯೂಬರ್ ಅಂತ. ಅವ್ರು ಮೊನ್ನೆ ಬಂದಿದ್ರಲ್ಲ, ಯಾರಾದ್ರು ರಕ್ಷಾಸಿಸ್ನ ಲೈವ್ಗೆ ಬಂದಿದ್ರು, ಅಲ್ಲಿ ಪರಿಚಯ ಆಯಿತು ಅವರದ್ದು.
ಅಶೋಕ್ ಕುಮಾರ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಅಶೋಕ್ ಕುಮಾರ್ ಗುಡ್ ಮಾರ್ನಿಂಗ್, ವೆಲ್ಕಮ್. ಲೈಕ್ ಕೊಡಿ ಆಯ್ತಾ, ಒಂದು ಪಕ್ಕ ಸಬ್ಬಾಗೆ ಕುಲಾಲ ಆಯ್ ಶಾಂತಕ್ಕ, ನವೀನ್ ತುಳುಲು ಹೋಗಿಸ್ತಾರ ಅಲ್ಲೇ, ಕುಲಾಲು ದುಬೈಲಿರತ್ತೆ, ಯಾರು ನವೀನ್ ತುಳುಲು ಹೋಗಿಸ್ತಾರವೇ, ಶಾಂತ್ ಆದ ಬೇಳೆ ಪನೊಂದುಲ್ಲೇರು ಬೇಳೆ ಮಸ್ತ್ ಉಳ್ಳತಿ, ನಾನು ಆಟಿಲ್ಲ ಅವಚ್ಚ ವಿಷ ಅಂತ ಬರ್ತದೆ. ಯಾಕೆ ವಿಷ ಬರುವಾಗಲೇ ಹೀಗೆ ನೋಡುದು, ಏನಾಯ್ತು? ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಅಮ್ಮು ಕಿಚನ್ ವರ್ಲ್ಡ್ ಅವರು. ಹಾಯ್ ಅಮ್ಮು ಅವರು, ವೆಲ್ಕಮ್. ಬಾಯ್ ಬಾಯ್ ಸಿಸ್, ಸಂಜೆ ಸಿಗ್. ಓಕೆ ಓಕೆ ವಾಸ್ತವಜಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಮ್ಮು, ಗುಡ್ ಮಾರ್ನಿಂಗ್. ಡ್ಯೂಟಿ ಅಂತ, ಓಕೆ ಓಕೆ ಡ್ಯೂಟಿಗೆ ಹೋಗಿ ಬನ್ನಿ. ಓಕೆ ಓಕೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಹಾಯ್ ಅಂತ ಹೇಳ್ತಾರೆ. ಲಕ್ಷ್ಮೀಪಾತಿ ಅವರು ಹಾಯ್. ಲಕ್ಷ್ಮೀಪಾತಿ ಅಮ್ಮು ಎಲ್ಲ ಇದು ಸಬ್ಬಾಗಿ ಆಯ್ತಾ, ಮತ್ತೆ ಲೈಕ್ ಕೊಡಿ. ನಿಮಗೆ ಡ್ಯಾನ್ಸ್ ಬರುತ್ತಾ? ಒಂದೊಮ್ಮೆ ಮಾಡಿ. ಡ್ಯಾನ್ಸ್ ಬರೋದಾದ್ರೆ ನಾನು ಇಲ್ಲಿ ಕೂತ್ಕೊಳ್ತೇನೆ ಡ್ಯಾನ್ಸ್. ಶಿವರಾಜ್ ಅವರೇ ಲೈಕ್ ಕೊಡಿ. ನಾನು ಯೂಟ್ಯೂಬರ್ ಅಲ್ಲ, ಪೊಕ್ಕಡೆ ಅನ್ಪಿನ್. ಹಿಟ್ಲರ್ ಅವರು ನಮಸ್ಕಾರ ರೀ ದೊಡ್ಡ ಮನೆಗೆ. ಹಿಟ್ಲರ್ ವೆಲ್ಕಮ್. ಹಿಟ್ಲರ್ ಸಬ್ಬಾಗಿ ಆಯ್ತಾ, ಮತ್ತೆ ಲೈಕ್ ಕೊಡಿ. ನಮಸ್ಕಾರ ದೊಡ್ಡ ಮನೆಗೆ, ನಮಸ್ಕಾರ ಹಿಟ್ಲರ್, ವೆಲ್ಕಮ್ ನಿಮಗೆ. ಎವ್ರಿ ಒನ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲದ ಬೇಲೆ ಮಂಗ ನವೋದಯ ಡ್ಯಾನ್ಸರ್ ಬಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ ಅದು. ವಿಶಾ ಅವರು ಏನಾಯಿತು? ಅಮ್ಮ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹೆಂಗಿದ್ದೀರಾ ಅಕ್ಕೋರೆ, ಚಂದ ಅದೀರಾ ಏನ್ರಿ? ನಾವು ಸೂಪರ್ ಆಗಿದ್ದೇವೆ ಹಿಟ್ಲರ್ ಅವರೇ. ಶಾನ್ ಬೇಲೆಗೆ ಬರೋಣ ಇನ್ನು ಫ್ರೀ ಉಲ್ಲೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೈಯೋದಾದರೆ ಕನ್ನಡದಲ್ಲಿ ಬೈಯಬೇಕು. ಇಲ್ಲಪ್ಪ ನಾನು ಬೈಯೋದಿಲ್ಲ, ನಿಮಗೆ ಯಾಕೆ ಬೈಯಬೇಕು? ಅಯ್ಯೋ ದುರ್ಗಾ ಸಿಸ್ ಹಾಯ್. ಓ ಸುಮಾ ಸಿಸ್ ವೆಲ್ಕಮ್. ನಿನ್ನೆ ನನಗೆ ಲೈವೇ ಸಿಕ್ಕಲಿಲ್ಲ ಸುಮಾ ಸಿಸ್. ಮೊನ್ನೆ ಆದರೆ ಇದು ಯಾವುದು ಮ್ಯೂಟ್ ಇಟ್ಟಿದ್ದೀರಲ್ಲ, ಸಪೋರ್ಟ್ ಮಾಡಿ ಹೋದದ್ದು ನಾನು. ದುರ್ಗಾ ಅಕ್ಕ ಹೆಂಗ್ ಹೆಲ್ಪ್ ಮಲ್ಪೋರದ ಅದೇ ಹೆಲ್ಪು. ನಾ ಯಾರ ಗೊತ್ತೇನ್ರಿ? ಗೊತ್ತಾಯ್ತು ಹಿಟ್ಲರ್, ನೀವು ಗೊತ್ತಾಯ್ತು. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಹಿಟ್ಲರ್ ಅಲ್ಲ ನೀವು. ಕೊಡಬೇಕು ಅಂದರೆ ಬಿರಿಯಾನಿ ಕೊಡಬೇಡ ಆಗುತ್ತಾ? ಅದಾಗೋದಿಲ್ಲ ಮಾರ್ರೆ, ಬಿರಿಯಾನಿ ಎಲ್ಲಿಂದ ಕೊಡೋದು? ಹಿಟ್ಲರ್ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ನೈಟ್ ಅಂತ ಹೇಳ್ತಾರೆ. ಹೌದಲ್ಲ, ಹಿಟ್ಲರ್ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಆಯಿತಾ? ಅಲ್ಲ ಈಗ ಮಾಡಲಿಲ್ಲ ಅವರು, ಈಗ ಮಾಡೋದಿಲ್ಲ. ಗೊತ್ತುಂಟು ಅವರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ. ಆದರೆ ಈಗ ಮಾಡಲಿಲ್ಲ ನನ್ನದ್ರಲ್ಲಿ. ಮಾಡಬೇಡಿ ಆಯಿತಾ ಹಿಟ್ಲರ್ ಪ್ಲೀಸ್. ಸುಮಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬೊಡ್ಚಪ್ಪ ಯಾನ್ ಮಲ್ಪೆ ಬೇಲೆ ಸಂಪು ಚಾ ಕೊಡಿರಾ? ಚಾ ಕುಡಿದ್ರೆ ಆಗಿದೆ ಹಿಟ್ಲರ್, ನಿಮ್ದಾಯ್ತಾ? ಜಿ ಎಮ್ ಆರ್ ವರ್ಲ್ಡ್ ಹಾಯ್ ಅಂತ ಹೇಳ್ತಾರೆ. ಹಾಯ್ ಜಿ ಎಮ್ ಆರ್ ವೆಲ್ಕಮ್. ದುರ್ಗ ಯಾರು? ನಾನೇ ದುರ್ಗ. ಸಂಗೀತ ಯಾರು? ನಾನೇ ಸಂಗೀತ. ಹಿಟ್ಲರ್ ಕೆಟ್ಟ ಮಾತು ಆಡ್ತಾನೆ, ಅದು ಈಗ ಆಡೋದಿಲ್ಲಂತೆ ಅವರು ಹೇಳ್ತಾರೆ. ನಾನು ಬೇಡ ಕಮೆಂಟ್ ಮಾಡ್ತೀನಿ. ಬೇಡ ಹಿಟ್ಲರ್ ಅವರು, ನೀವು ಹೀಗೆ ಹಾಯ್ ಹಲೋ ಅಂತ ಹೇಳಿ, ಸೂಪರ್ ಅಂತ ಹೇಳಿ ಆಯಿತಾ? ಓಕೆ. ಇಲ್ಲ ಅವರೀಗ ಮಾಡೋದಿಲ್ಲ, ಕಡಿಮೆ. ಚಂದ್ರಿಕಾ ಸಿಸ್ನ ಲೈವ್ಗೆ ಬರ್ತಾರಲ್ಲ ಅವರು, ಮಾಡೋದಿಲ್ಲ ಈಗ. ಆಣಿ ಹೇಮಂತ್ ಇರ್ನಾಳೆದಾದೆ. ಹಾಯ್ ಹೇಮಂತ್. ಕಾಫಿ ಆಂಡ ಕೇಳ್ತಾ ಇದ್ದಾರೆ ಸುಮಾ ಸಿಸ್. ಹಾಯ್ ಸುಮಕ್ಕ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ನಾನು ಬ್ಯಾಡ್ ಕಮೆಂಟ್ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಒಂದೇ ಹೆಸರು ಸಾಕಾಗುತ್ತೆ ತಾನೆ? ಸಾಕು ಒಂದೇ ಹೆಸರು ಸಾಕು. ತಿಮ್ಮಪ್ಪ ಅವರು ಬಂದರು. ಹಾಯ್ ತಿಮ್ಮಪ್ಪ ವೆಲ್ಕಮ್. ರಾಘವೇಂದ್ರ ಶುಭೋದಯಕ್ಕ. ಯಾರೆಲ್ಲ ಬಂದಿದ್ದೀರ ನೋಡಿ ಸಬ್ಬಾಗಿ, ಮತ್ತು ಲೈಕ್ ಕೊಡಿ ಆಯಿತಾ? ಮಳೆ ಬರ್ತಾ ಇದೆ, ಮಳೆ. ಸುಮಾ ಸಿಸ್ ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದೆ. ತಿಮ್ಮಪ್ಪ ಹಾಯ್ ಅಂತ ಹೇಳಿದೆ. ಹಾಯ್ ತಿಮ್ಮಪ್ಪ, ಒಂದು ಸಬ್ಬಾಗಿ ಮತ್ತು ಲೈಕ್ ಕೊಡಿ ಆಯಿತಾ? ಹೊಸ ವಿಷಯ ಇದ್ದರೆ ಹೇಳಿ. ಯಾವುದು ಹೊಸ ವಿಷಯ? ನನಗೆ ಹೊಸ ವಿಷಯ ಗೊತ್ತಿಲ್ಲ. ಇವತ್ತು ಸಂಡೇ ಅಂತ ಮಾತ್ರ ಗೊತ್ತು. ಆನು ಬೇಲೆ ಮಲ್ತಂಡ ರಡ್ಡು ಸಲ ಮಲ್ಪುಡು ಅಂಚ ಮಲ್ಪೇರು ಸ್ವಲ್ಪ ಅನ್ನಂದು ಅಂಜೋಕ್ಕಳು ಬೇಲೆ ಮಲ್ತಾರೆ ಅಂಚೇನೆ. ನಮಗೆ 4 ಸಲ ಬೇಲೆ ಮಲ್ಪಡಪ್ಪ ಅಂಚ ಹಾಕು. ಗೊತ್ತಿರುವ ವಿಷಯ ಅಂತ ಹೇಳ್ತಾರೆ. ಮಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ. ಏನು ಜೊತೆ? ಬಸ್ಸ ಬರೋದು. ಇಡ್ಲಿ ಸಂಪು ಅವಳೇ ಉಂಡು ಬಸ್ಸ. ಮಂಜುನಾಥ್ ಅವರೇ ಹಾಯ್ ವೆಲ್ಕಮ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ರಾಘವೇಂದ್ರ ಅವರೇ. ನೋಡಿ ರಾಘವೇಂದ್ರ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿದೆ ಅವರನ್ನು ಇಲ್ಲಿ ಪಿನ್ ಮಾಡಿದ್ದಾರೆ. ಪಿನ್ನಲ್ಲಿಗೆ ಕನೆಕ್ಟ್ ಆಗಿ. ಮಳೆ ಜೋರಿದೆ ಅಲ್ವಾ? ಹೌದೌದು ಮಳೆ ಜೋರಿದೆ. ನಾವು ವರ್ಷ ಜೋರ ಅನ್ನೋದು ಭಾಳ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ.
ಕಮೆಂಟ್ ಮಾಡಿ ಆಯಿತಾ. ವಿಷಾ ಇರ್ತೀರ ಆನ್ಸರ್ ಸಿಕ್ಕುತ್ತೆ, ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರೆ. ಚಿಂಟು ಅವ್ರು ಬಂದರು. ಓಕೆ ಓಕೆ, ನನ್ನ ಹೈಡ್ ಮಾಡಿ, ಐ ಆಮ್ ಬ್ಯಾಡ್ ಕಮೆಂಟರ್. ರಾಘವೇಂದ್ರ ತಿಂಡಿ ಆಯ್ತಕ್ಕ? ಆಗಿದೆ ತಿಂಡಿ ಆಗಿದೆ. ಹಿಟ್ಲರ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ. ಹಿಟ್ಲರ್ ಸಪೋರ್ಟ್ ಮಾಡಿ ಆಯಿತಾ, ಮಾತಾಡಬೇಡಿ ಹಿಟ್ಲರ್ ಪ್ಲೀಸ್, ಗಲಾಟೆ ಮಾಡಬೇಡಿ, ಏನಾಗೋದಿಲ್ಲ. ನೀವು ಬ್ಯಾಡ್ ಕಮೆಂಟ್ಸ್ ಮಾಡಿದರೆ ಮಾತ್ರ ಅಲ್ಲ ಯಾರು ಕೂಡ ಬೈ. ಅಮ್ಮ ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಆರ್ಮಿ ಅವರು, ವೆಲ್ಕಮ್. ಹಿಟ್ಲರ್ ಅಂತ ಶೂ ಅಂತ ಹೇಳ್ತಾ ಇದ್ದಾರೆ. ಹಿಟ್ಲರ್ ಅಮ್ಮ ಬಗ್ಗೆ ಬೈದರೆ ಬೈಸ್ಕೊಳ್ಳಿ, ಯಾರು ರೆಡಿ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಇದ್ದಾರೆ. ಗುಡ್ ಮಾರ್ನಿಂಗ್. ಹಿಂಗೆ ನಾನು ದುರ್ಗಾ ಸಿಸಿ ಎಲ್ಲ ಪೂರ ಬ್ಲೂ ದೆಪ್ಪುಲೆ ಅವೆ. ಓಕೆ ಓಕೆ, ಅವು ಹೆಂಗೆ ಗೊತ್ತಿದ್ದಿ ದೆಪ್ಪರೆ ಅಂತ ತೂಪೆ ಹಂಗೆ ಪೆಂಚ ದೆಪ್ಪು ನಮಗೆ. ಆರ್ಮಿಲ್ ಅವರು ಆಯ್ ಮೇಡಮ್, ವೆಲ್ಕಮ್ ವೆಲ್ಕಮ್. ಅಮ್ಮ ತಿಂಡಿ ಆಯಿತಾ, ಕಾಫಿ ಆಯಿತಾ? ಕಾಫಿ ಆಗಿದೆ. ತಿಂಡಿ ದೋಸೆ ದೋಸೆ ಹೋಮ್ಗೆ ಪೋದು ರಿಮೂವ್ ಮಲ್ಪಲೆ ವಾವ್. ಓಕೆ ಓಕೆ. ಸಮಂತ್ ಪೂಜಾರಿ ಹಾಯ್ ಪನೊಂದೆಲ್ಲರು. ಕಪ್ಪು ತಿಂದು ಇದು ನಾನು ಪಂಪೆ ಲೈವ್ಡು. ಓಕೆ ಓಕೆ, ಪಂದುಕೊಲ್ಲೆ ಇಂಕ ಗೊತ್ತಾಗು. ಯಾವ ಊರು? ನಮ್ಮದು ಮಂಗಳೂರು. ಪ್ರೀತಿ ಬೊಕ್ಕ ಪಲದಲ್ಲೇರು ನೋಡಿ. ಲೈವ್ಗೆ ಬಂದವರು ಐಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಬಾಗಿ ಆಯಿತಾ? ಯಾರೆಲ್ಲ ಸಬ್ಬಾಗಿ ಇಲ್ಲ ಸಬ್ಬಾಗಿ. ಸ್ವಾತಿ ಸಿಸ್ ಬಂದರು. ಆಯ್ ಸ್ವಾತಿ ಸಿಸ್ ವೆಲ್ಕಮ್. ವೈಟಿ ಸ್ಟುಡಿಯೋಡು ಸೆಟ್ಟಿಂಗ್ ಉಂಡು, ವೈಟಿ ಸ್ಟುಡಿಯೋಡು ಉಂಡೆ. ಓಕೆ ಓಕೆ ಅಮ್ಮ. ನಾನು ಯಾರು ಗೊತ್ತಾ ಅಮ್ಮ ನಿಮಗೆ? ಗೊತ್ತುಂಟು. ಸ್ಯಾಮಲ್ ಅಲ್ಲ, ಸ್ಯಾಮಲ್ ಗೊತ್ತಾಯಿತು ನನಗೆ. ಬನ್ನಿ ಆಯಿತಾ? ಹೇಗಿದ್ದೀರಾ ಸ್ಯಾಮಲ್? ಗೊತ್ತಾಯಿತು ನನಗೆ. ಎಂಚ ಉಲ್ಲಾರ್ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಒಳ್ಳೆಯವನಲ್ಲ. ಓಕೆ ಇರ್ತಾರೆ. ಓಕೆ ಸಮಾಧಾನ ಮಾಡ್ಕೊಳ್ಳಿ. ನೀವು ಚಂದ್ರಿಕಾ ಸಿಸ್ಟರ್ ಲೈವ್ಗೆ ಬರ್ತೀರಲ್ಲ, ನಾನು ನೋಡಿದ್ದೀನಿ ನಿಮ್ಮನ್ನು. ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಅಷ್ಟೇ, ಸಪೋರ್ಟ್ ಮಾಡಿ ಆಯ್ತು. ಅಕ್ಕನಿಗೆ ಸಪೋರ್ಟ್ ಮಾಡೋದಿಲ್ವಾ? ಅಕ್ಕ ಭಾವ ಹೇಗಿದ್ದಾರೆ? ಭಾವ ಹುಷಾರಲ್ಲೇರು. ಚಾಪರಿಯರ ಅಕ್ಕ ಬನದಲ್ಲೇರು. ರುದ್ರ ಸೂರ್ಯವಂಶಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚೈಲ್ಡ್ ನೀನು ಇಲ್ಲಿ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಏನು ತಿಂಡಿ ಮಾಡಿದ್ರಿ ಅಮ್ಮ? ನಾನು ಇವತ್ತು ಉದ್ದಿನ ದೋಸೆ ಮತ್ತು ಚಿಕನ್ ಗ್ರೇವಿ. ಹಾಯ್ ಸ್ವಾತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಹಾಯ್ ಶಾಂತಕ್ಕ ಅಂತ ಹೇಳಿದೆ. ಪ್ರೀತಿ ಇದು ವಿಷಯ ಯಾರು? ನಾನು ಬ್ಯಾಡ್ ಕಮೆಂಟರ್. ನಾನು ಇಲ್ಲೇ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ. ಅಮ್ಮ ಎಲ್ಲ ಲೈಕ್ಸ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಸ್ಯಾಮಲ್. ಮತ್ತು ನಿನ್ನೆಲ್ಲ ಲೈಕ್ಸ್ ಹೋಗಿದೆಯಾ ಸ್ಯಾಮಲ್? ಕೆಲವು ಲೈಕ್ಸ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್, ಕೊಟ್ಟಿದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಲ್ಲ ಲೈಕ್ಸ್ ಓಕೆ. ಗೊತ್ತಿಲ್ಲ ಸಿಸ್ ಮನದಲ್ಲೇ. ಸಂಜು ಅಮ್ಮ ಚರ್ಚೆಗೆ ಟೈಮ್ ಆಯಿತು. ಸರಿ ಓಕೆ ಬಾಯ್ ಅಮ್ಮ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸ್ಯಾಮಲ್. ಥ್ಯಾಂಕ್ ಯು ಸೋ ಮಚ್ ನೀವು ಲೈಕ್ ಕೊಟ್ಟೋದಕ್ಕೆ, ಲೈವ್ಗೆ ಬಂದದಕ್ಕೆ. ತಿಮ್ಮರಾಜ್ ಅವರೇ ಸಬ್ಬಾಗಿ ಆಯ್ತಾ? ಮಂಜು ಅವರೇ ಸಬ್ಬಾಗಿ. ಸಂಗೀತಕ್ಕ ಮಳೆ ಜಾಸ್ತಿ ಇದೆ ಅಲ್ವಾ ಅಕ್ಕ? ನಮಗೂ ಕಳಿಸಿ, ನಮಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಹೌದಾ, ಮಳೆ ಇಲ್ವಾ? ನನ್ನ ಕೈಯಲ್ಲಿದ್ದರೆ ಕಳಿಸ್ತಾ ಇದ್ದೆ ಮಾರ್ರೆ, ನನ್ನ ಕೈಯಲ್ಲಿ ಮಳೆ ಇಲ್ಲ ಅಲ್ಲ. ಪನೊಂದಲ್ಲೇರು. ಓಕೆ ಇಟ್ಲಾರ ನೀನು ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ದೆ. ಇಲ್ಲಿ ಗಾಂಧಿಯಲ್ಲಿ ರಿಯಾಕ್ಷನ್ ಇರುತ್ತೆ ಅಂತಂದರೆ ಶಾನ್ ಉಲ್ಲಿ ಇರ್ಲೇಕ ನೇಲರೆ ಪೋಪಿಗೆ ಗಡಿ ಬಾಲೂರು ಕಡಿ ಚೈಲ್ಡ್ ನೀನು ಎಲ್ಲದಕ್ಕೆ ಇರ್ತೀಯಾ ಅಂತ ಹೇಳಿದ್ರೆ ಹೂ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಹೂ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಇದ್ದಾರೆ. ಲೈವ್ ಬಂದವರು ಐಡಲ್ ಇರಬೇಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಬಸ್ ಸ್ವಾತಿ ಹೂ ಅಂತ ಹೇಳಿ ಸಬ್ಸ್ಕ್ರೈಬ್ ಸಪೋರ್ಟ್ ಕನ್ನಡ ಅವರು ಬಂದರು. ಹಾಯ್ ಸಬ್ಸ್ಕ್ರೈಬ್ ಅವರು ವೆಲ್ಕಮ್. ಲೈಕ್ ಕೊಡಿ ಆಯಿತಾ. ಚೈಲ್ಡ್ ಡ್ಯೂಟಿ ನಾ ಹಾಲಿಡೇನಾ ಅಂತ ಕೇಳ್ತಾ ಇದ್ದಾರೆ. ಸಂಜು ದಾರಿಗೊಂಡವರೇ ಲೈಕ್ ಕೊಡಿ ಮತ್ತು ಸಬ್ಬಾಗಿ ಆಯಿತಾ. ಸಂಜು ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೆಯ್ಟ್ ವಿಷ ಹೊರಗಡೆ ಸಿಗು, ನಾನು ಯಾರು ಅಂತ ತೋರಿಸ್ತೇನೆ. ಪೆಟ್ಟು ಮಾಡಬೇಡಿರ ನೀವು. ವಿಷ ಮತ್ತು ಹಿಟ್ಲರ್ ಪೆಟ್ಟು ಮಾಡಬೇಡಿರಾ. ಸಾರಿ, ಕಮೆಂಟ್ ಹಾಕು ಸಂಪತ್ತು. ಲೈಕ್ ಆಯಿತು ಅಕ್ಕೋ, ಆಶೀರ್ವಾದ ಮಾಡಿ. ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸ್ವಾತಿ ಮುತ್ತಿನ ಮಳೆ ಜೋರು
ವಾಚಾ ವಾಚ್ ವಾಚ್ ಅಂತ ಹೇಳ್ತಾರೆ. ಸ್ವಾತಿ ಹಾಯ್ ಅಂತ. ಸಂಪು ಅಲ್ಲ ಸಂಜು ಅಂತ ಹೇಳ್ತಾರೆ. ಸಂಜು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿ ಬಸ್ಸ ಭಾಷಾ ಎಲ್ಲ ಎಲ್ಲಂದ ಮಂತರ. ಯಾರು ಜಗಳ ಬೇಡ ಸುಮ್ಮನೆ ಇರಿ. ಹೌದೌದು ಆಯಿತು. ಒಂದಿನ ಈರ ದಕ್ಕೊಡು ಅಪ್ಪನ ಸೆಸ್ ಆಪುಂಡ ಸಿಸ್ ಕೊಣಗುಲ್ಲೇರು ತೂಕ ತೂಕ ಪ್ರೀತಿಸ್ ಒಂದಿನ ಯಾರು ಎರಿರು ದಕ್ಕೊಡು ಮಾರ್ರೆ ರಡ್ಜಂತಲ್ಲ ಗುರ್ತೊಂಡತ. ಗುಡ್ ಮಾರ್ನಿಂಗ್ ಸಂಜು ಓಕೆ ಅಂತ ಹೇಳ್ತಾ ಇದ್ದಾರೆ. ತೂಕ ಒಲ್ಪೋಲರ್ ಸ್ವಾತಿ ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಇಪ್ಪಡು ಪನಗುಲ್ಲೇರು ಲೈಕ್ ಡನ್ ಪಣದು ನನ್ನಿಗೆ ಟೈಲರ್ ಲೈವ್ಗೆ ಲೈಕ್ ಕೊಡಿ. ಮತ್ತು ಇದು ಸಬ್ಬಾಗಿ ಆಯಿತಾ ಕಪ್ಪು ಡಾಲರ್ ಬಂತ ಅಂತ ಕೇಳ್ತಾ ಇದ್ದಾರೆ. ಅಪ್ಪುಲು ಇಪ್ಪಡು ವಿಶು ನನ್ನ ಶಾರ್ಟ್ಗೆ ಸಿಮೆಂಟ್ ಹಾಕು ನಂಬರ್ ಕೊಡ್ತೇನೆ ಇಟ್ಲರ್ ಯಾರು ಅಂತ ತೋರಿಸ್ತೇನೆ ಬಾ. ಸ್ವಾತಿ ಇಲ್ಲಡೆ ಉಲ್ಲೆ ಮಂತ ಅಪ್ಪುಲು ತೋಜಿದ್ದೇರಿತ್ತೆ ಜನ ಬಾ ನಾಡು ಪಣದಲ್ಲಿ ರಜೆನಾ ಅಂದ್ರೆ ಲೈಕ್ ಡನ್ ಯುವರಾಜ್ ಸಿಂಗ್ ಅವರೇ ಲೈಕ್ ಕೊಡಿ. ಸಬ್ಬಾಗಿ ಆಯ್ತಾ ಬಂತು ಸ್ವಾತಿ ತಿಂದರೆ ಯಾನೇ ಪರ್ಕುತಿಯ ಮಂತು ಇಟ್ಲಾದ್ರೆ ಬ್ಯಾಡ್ ಕಮೆಂಟ್ಸ್ ಅದೇ. ಸಂಜು ಊಟ ಆಯಿತು ಊಟ ಆಯಿತು ಬೆಳಿಗ್ಗೆ. ಓಪನಿದ್ದೆ ಪಣದಲ್ಲೇರು. ಸಂಗೀತ ಅವರೇ ಅವ್ರು ಬ್ಯಾಡ್ ಕಮೆಂಟ್ಸ್ ಓದುತ್ತೀರಾ? ಇಲ್ಲ ಬ್ಯಾಡ್ ಕಮೆಂಟ್ಸ್ ಓದುದಿಲ್ಲವಾ ನೀವು ಕೋಪ ಮಾಡ್ಕೊಳ್ಬೇಡಿ ಕೋಪ ಮಾಡ್ಕೊಳ್ಬೇಡಿ. ಹಾಯ್ ವಿಕ್ಟರನ್ನ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಮಂಜು ಅವರು. ಹೇಮಂತ್ ಆಂಡ ಚಾ ಅಂತ ಕೇಳ್ತಾ ಇದ್ದಾರೆ. ಹೇಮಂತ್ ಗುಂಡನ್ನ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚೈಲ್ಡ್ ಇದು ಬ್ಯಾಡ್ ಕಮೆಂಟ್ಸ್ ಸ್ವಾತಿ ತಿಲ್ಲಿಗೆ ದಾದ ಇದು ಪರನಲ್ಲಿರು ತಪ್ಪು ಬ್ಯಾಡ್ ಕಮೆಂಟ್ಸ್ ನೋಡಲ್ಲಿ ಪ್ರೀತಿ ನನ್ನ ಅಕ್ಕ ನನ್ನ ಜೀವ ಲೈಫ್ ನನ್ನ ಅಕ್ಕ ಅಂತ. ಓ ಜೀವ ಅವರೇ ಲೈಕ್ ಕೊಡಿ. ಮತ್ತೆ ಲೈಕ್ ಕೊಟ್ಟಿರಾ? ಸಬ್ಬಾಗಿ ಆಯ್ತಾ ನನ್ನ ಅಕ್ಕ ನನಗೆ ಗುಡ್ ಮಾರ್ನಿಂಗ್ ಅಕ್ಕು ಅಂತ ಹೇಳಿದೆ. ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ಒಂದು ತಿಳಿದುಕೊಳ್ಳಿ, ಇಲ್ಲಿ ನಿಮ್ಮ ಮನೆ ಹೆಣ್ಣು ಮಕ್ಕಳು ಇರುತ್ತಾರೆ ಅಂತ ತಿಳಿದುಕೊಂಡು ಮೆಸೇಜ್ ಮಾಡಿ. ಓಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡಿ MH ಅವರು ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ ಮನೆ ಹೆಣ್ಣು ಮಕ್ಕಳು ಅಂತ ತಿಳಿದುಕೊಂಡು ಮೆಸೇಜ್ ಮಾಡಿ. ಓಕೆ ಇനി ವೈರಲ್ ಸಿಸ್ ಪನಗೊಳ್ಳೇರು ಅಂದಿ ಇತಾಂಡು ರೂಪೇನನ ಸಂಗೀತ ಸಿಸ್. ನೀವು ಕಣ್ಣು ಮುಚ್ಚಿ ಸಾಂಗ್ ಹೇಳಿ. ಕಣ್ಣು ಮುಚ್ಚಿ ಸಾಂಗ್ ಪಾಡ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ. ಯಾರು ಕಣ್ಣು ಮುಚ್ಚಿದೆ ಸಾಂಗ್ ಬರ್ತೀನಿ. ಟಿಫಿನ್ ಆಯಿತಾ ಅಕ್ಕ ಅಂದರೆ ಟಿಫಿನ್ ಆಗಿದೆ. ಸಂಗೀತಕ್ಕ ನಮಸ್ತೆ. ರಕ್ಷಿತಾಯ್ ವೆಲ್ಕಮ್. ಪ್ರೀತಿ ಸ್ವಾತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಂಚಗುಲ್ಲರ ಅಕ್ಕ ಪ್ರೀತಿ ಅಕ್ಕ ಅಂತ ರಕ್ಷಿತಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸೂಪರ್ ಮಾ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವರೇ ಅವನ್ನ ಹೈಡ್ ಮಾಡಿ. ಇಲ್ಲ ಯಾಕೆ ಹೈಡ್ ಮಾಡ್ತೇನೆ, ಆದರೆ ಅವನ ಬ್ಯಾಡ್ ಕಮೆಂಟ್ಸ್ ಹಾಕಲಿಲ್ಲಲ್ಲ. ವಿಷ ಸಮಾಧಾನ. ಅವರೇ ಬ್ಯಾಡ್ ಕಮೆಂಟ್ ಹಾಕಿದರೆ ತೆಗೆದು ಹಾಕ್ತೇನೆ ಆಯಿತಾ, ಬೇಜಾರು ಮಾಡಬೇಡಿ. ಹೆಚ್ಚು ನಾವು ಹೈಡ್ ಮಾಡಿದರೆ ನಮ್ಮ ಚಾನಲ್ಗೆ ಸ್ವಲ್ಪ ಪೆಟ್ಟು ಬೀಳ್ತದಲ್ಲ, ಹಾಗೆ ಸ್ವಲ್ಪ. ಓಕೆ ಅವರೇ ಬೇಜಾರು ಮಾಡಬೇಡಿ ಆಯಿತಾ. ಸೌಖ್ಯ ಸ್ವಾತಿ ಸುಮ್ಮನಿರು ಅಂತ ಹೇಳ್ತಾ ಇದ್ದಾರೆ. ಇನಿ ಕಾಂಡೆ ಇನ್ನ ಮೋನೆ ತುಯ್ಯ ಇನಿ ದಾದಾವ ದೇವರೇ. ಅಯ್ಯೋ ದೇವರೇ ಕೂಡ ಐಕ್ಲೋಜಿ ಬಂದು ಪರಾಯ ರಕ್ಷಿತ್ ದಾಲ ಆಪುಜಿ ದಾಲ ಅವರ ಬಲ್ಲಿ ಏರಿಲ್ಲ ಸಿಗಲ್ಲ ಅಂತ ಮಾತ್ರ ತಿಳ್ಕೊಬೇಡ. ನೀನು ಎಲ್ಲಿದ್ರೂ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಮೆಂಟ್ ನೋಡಬೇಡಿ. ಹೌದೌದು ಕುಲೊಂದೆ ಅಂತ ಹೇಳ್ತಾರೆ. ನೀವು ಸಾಂಗ್ ಹೇಳಿ. ಹೌದು ನಾನು ಸಾಂಗ್ ಹೇಳ್ತೇನೆ. ನಾನು ನಿನ್ನ ಕಮೆಂಟ್ ಓದಿರಿ. ಸಂಗೊಳ್ಳಿ ರಾಯಣ್ಣ ನೋಡಿ ಲೈವ್ಗೆ ಬಂದರೆ ಲೈಕ್ ಕೊಡಿ. ಐದಲ್ಲ ಇಲ್ಲಿ ಇರಬೇಡಿ. ನನಗೆ ವರ್ಕ್ ಮಾಡ್ಬಿಡು. ನಮ್ಮ ಮಕ್ಕಳನ್ನ ಹೋದ್ವೆ ಆಡಿ ರಕ್ಷಿ ನಾಕೆನದಲ್ಲೇರು ಹಾಯ್ ಮಾ ಅಂತ ಹೇಳ್ತಾ ಇದ್ದಾರೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ.
ಯಾರೆಲ್ಲ ಬಂದಿದ್ದೀರಾ ನೋಡಿ, ಸಂತೋಷ್ ಅವರೇ ಮತ್ತೆ ಹೇಳಿ ಹಾಗೆ ನೀವು ಲೈಕ್ ಕೊಡಿ, ಮತ್ತೆ ಒಂದು ಇದು ಮಾಡಿ ಸಬ್ಬಾಗಿ ಆಯ್ತಾ ಸಂತೋಷ್ ಅವರೇ. ಗೀತಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ, ದುರ್ಗಾ ಅಕ್ಕನ ಒಂಜಿ ಮೆಸೇಜ್ ಇಜ್ಜಿ ಪರನೊಳ್ಳೆ ಎಂಚಿನ ಆಡಿಯ ಪ್ರೀತಿ ಅಕ್ಕ ಡ್ಯಾನ್ಸ್ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ವಾತಿರ ಡಿ ಪಿಜ್ಜಾ, ಹೌದು ಕ್ರಾಶ್ ಡ್ರೆಸ್ಸಸ್ ಅವರ ಮನೇಲಿದ್ದಾರೆ. ಅಕ್ಕ ನೀವು ಕೆಲಸ ಏನು ಮಾಡ್ತೀವಿ? ನಾನು ಹೌಸ್ ವೈಫ್. ಸಂಗೀತ ಕಾಂಡಿ ಚಚಾಂಡಿ ಉರ್ದು ದೋಸೆ ಫ್ರೀ ಬಾಯ್ ಅಂತ ಹೇಳ್ತಾರೆ. ಸಂಪತ್ ಗೋಪಿನಿ ಸಂಪತ್ತು ಬೋಂಡಾ ಎಚ್ ಕ್ರಿಯೇಟರ್ ಬಂದರು ಬೋಂಡಾ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮನ್ಪುಜರ್ ಸ್ವಾತಿ ಮಿಸ್ಟರ್ ಲಿಟಲ್ ಓ ಮೈ ಗಾಡ್ ನವ್ಯ ಹೇರ್ ಲಾಂಗ್ ಓಕೆ ಲೈಕ್ ಡನ್ ಆದರೆ ಸಬ್ ಮಾಡಿ ಆಯಿತಾ? ನವ್ಯ ಅವರೇ ವಾಂಗಿ ಬಾತ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ವೆಲ್ಕಮ್ ನನ್ನ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನನಗೆ ತಮಾಷೆ ಸ್ವಾತಿ ಬಾಯ್ ಅಂತೇಳಿ ಬಾಯ್ ಸಂಪತ್ ಬೇಲೆಂಡ ಕಪ್ಪು ಬಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಕೋಪುನ ಸಂಪತ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಇದ್ದಾರೆ ಮನೆಯಲ್ಲಿದ್ದಾರೆ, ಮಕ್ಕಳಿದ್ದಾರೆ, ಹಸ್ಬೆಂಡ್ ಇದ್ದಾರೆ. ಐ ಆಮ್ ಕನ್ನಡ. ಓಕೆ ನವ್ಯ ಅವರೇ. ವೈಲೆನ್ಸ್ ಐ ಡಿಡ್ ನಾಟ್ ಲೈಕ್ ಇಟ್ ಬಟ್ ವೈಲೆನ್ಸ್ ಲೈಕ್ ಮೀ ಐ ಕಾಂಟ್ ಅವಾಯ್ಡ್ ಅಂತ ಹೇಳ್ತಾರೆ. ಪ್ರೀತಿ ಸಿಸ್ಟರ್ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ದಾದಾ ಸೌಂಡು ಬರ್ಸ ಮಳೆ ಓ ಮಳೆ ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮೆಯ ರಮಿಸಿ ಪ್ರೇಮಿಗಳ ಹರಸಿ. MH ಅವರು ದುರ್ಗಾ ಅಂತ ಚಾಕ್ಲೇಟ್ ಕೊಡ್ತಾ ಇದ್ದೆ. ಥ್ಯಾಂಕ್ ಯು ಚೈಲ್ಡ್ ನಿಂದು ಆಯ್ತಾ ಟಿಫಿನ್ ಅಂತ ಕೇಳಿದೆ. ಗೀತಾಕ್ಕೋ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಸಿಸ್ ಫಸ್ಟ್ ಟೈಮ್ ಫೇಸ್ ಟೈಮ್ ಸಿಸ್. ಹೌದು ಫಸ್ಟ್ ಟೈಮ್ ನಿನ್ನೆ ಮಾಡಿದ್ದೇನೆ, ಇವತ್ತು ಮಾಡಿದ್ದು. ಮತ್ತೆ ನೀವು ಧೈರ್ಯ ಕೊಡಬೇಕು ಸ್ವಲ್ಪ ಗೀತಾ ಸಿಸ್. ನೀವು ಯಾವಾಗಲೂ ಫೇಸ್ ಲೈವ್ ಅಲ್ಲ, ನೀವು ಸ್ವಲ್ಪ ಧೈರ್ಯ ಕೊಡಬೇಕು ನನಗೆ. ಇನ್ಸ್ಟಾಗ್ರಾಮ್ ಬಲೇ ಪನೊಂದುಳ್ಳೇರು ರಾಕಿ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ಟರ್ ಟೀ ನನ್ನದು ಆಯಿತು, ನನ್ನದು ಕೂಡ ಆಗಿದೆ. ಮಹೇಶ್ ನಾಯಕ್ ಅವರೇ ಲೈಕ್ ಕೊಡಿ ಮತ್ತು ಸಬ್ಬಾಗಿ ಆಯಿತಾ? ಏನು ಆಯಿತು ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಸಿಸ್. ಮತ್ತು ಸಪೋರ್ಟ್ ಮಾಡ್ತೀನಿ. ಇವತ್ತು ಪಾರಿವಾಳ ಇಲ್ಲಲ್ಲ, ಕೆಲಸ ಉಂಟಾ ಅಂತಲ್ಲ. ಇನ್ಸ್ಟಾ ಯೂಸ್ ಮಲ್ಪುಜಿ ಏಮಂತ ಅಂತ ಹೇಳ್ತಾ ಇದ್ದಾರೆ. ಗುಂಡಮ್ಮ ಅಂತ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಈ ಚೈಲ್ಡ್ ಜೀವನ ಒಂದು ಜೂಜು, ಗೆದ್ದವ ಹೀರೋ ಸೋತವ ಜೀರೋ. ಚೈಲ್ಡ್ ಅವನು ಒಂದು. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಹೇಮಂತ್ ಸಪೋರ್ಟಿಂಗಲ್ಲಿದ್ದಾರೆ. ದೂರದ ಊರಿಂದ ಹಮ್ಮಿರ ಬಂದ ಜತಾರಿ ಸೀರೆ ತಂದ, ಅದರಲ್ಲೇ ಇಟ್ಟೋನೆ ಈ ನನ್ನ ಮನಸ ಜೋಪಾನ ಜಾಳೆ ಎಂದ. ಮುತ್ತಾದ ಮತ್ತಲ್ಲಿ ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರೆತಂತು ಊರಿಂದ. ಗೀತಕ್ಕ ತಿಂದ್ರ ಅಂತ ಕೇಳ್ತಾ ಇದ್ದಾರೆ. ವಿಷಯ ಚೈಲ್ಡ್ ನೀನು ರೆಸ್ಪಾನ್ಸ್ ಮಾಡಬೇಡ ಅಂತ ಹೇಳ್ತದೆ. ಗುಂಡನ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಎಂಚಿ ಸಾವಿಯ ಪನದಲ್ಲಿರು. ಬನ್ನಿ ಏಜಿಕೋರ್ಗವರೆ ಒಂದು ಸಬ್ಬಾಗಿ ಆಯಿತಾ? ಮತ್ತೆ ಲೈಕ್ ಕೊಡಿ, ಮತ್ತೆ ಮಾತಾಡುವ ನಾವು ಅದರ ಬಗ್ಗೆ, ಸಾವಿನ ಬಗ್ಗೆ. ಮಹೇಶ್ ನಾಯ್ಕ್ ನೈಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ವಿಶ್ವ ಬ್ರದರ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಕಪ್ಪು ದಾನೆ ಪಾತೇರ್ನೆಜ್ಜಿ ಪನದಲ್ಲಿರು. ನೋಡಿ ಯಾರೆಲ್ಲ ಹೊಸದಾಗಿ ಬಂದಿರೋ ಸಬ್ಬಾಗಿ ಮತ್ತೆ ಲೈಕ್ ಕೊಡಿ ಆಯಿತಾ? ಟೀಚರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಲೈಕ್ ಕೊಡಿ. ಲೈಕ್ ಯು ಆರ್ ಫ್ರಮ್ ಐ ಆಮ್ ಫ್ರಮ್ ಮ್ಯಾಂಗ್ಳೂರು. ಸಿಂಪಲ್ తెలుతుందిలే దాయి తెలుపుని సింపుల్ ಮ್ಯಾಂಗ್ಳೂರು. ಸ್ವಾತಿ ದಾದಪಂಡೆ ಅಕ್ಕ ಕಮೆಂಟ್ ಹಾಕೋಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇನಿ ಸೂರ್ಯ ಒಲ್ಪಾರ್ದು ಬೈದೀನಿ, ಇನಿ ಸೂರ್ಯ ಮುಲ್ತೆ ಪೂರ್ವಾರ್ದೆ ಬೈದೀನಿ. ಯಾವ ಊರು ನಿಮ್ಮದು? ನಮ್ಮದು ಮಂಗಳೂರು. ದಾದಿ ಹೇಮಂತ್ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಹೌದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ಹಿಟ್ಲರ್. ಸುಮ್ಮನಿರಕ್ಕೆ ಆಗಲ್ವಾ? ಹೌದು ಹಿಟ್ಲರ್, ಸುಮ್ಮನಿರಿ.
ಬಿರಿಲ್ ಕೊರಿಯಾ. ಓಕೆ ಓಕೆ ಸಿಂಪಲ್ ಬೈ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಕಮೆಂಟ್ ಹಾಕೋ ಕೇಳಿ, ಮೆಸೇಜ್ ಇದೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ. ಈನ ಸಾಂಗ್ ಅವಳು ಇಪ್ಪಡು ಪನೊಂದಿಲ್ಲ ಒಪ್ಪಡು ಇಪ್ಪಡು ಈರು ಹೇಮಂತ್ ಫುಲ್ ಸಪೋರ್ಟ್ ಮಾಡ್ಕೊಡಿ ನೀರು. ಅವನು ಮಾತಾಡಲಿ ಅಂದಮೇಲೆ ಯಾಕೆ ಬೇಕು ಮಾತು. ಹೌದೌದು ಸ್ವಾತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಇನ್ನು ಯಾನು ವೈಟಿ ಮಲ್ತೀನಿ ಸಾರ್ಥಕ ಅಂದೆ ಸಿಂಪಲ್ ಅಂದೆ ಅತ್ತಿಗೆಗೆ ಬೋಡ ಅಂದೆ ಕೂಡ ಬಲಿಪು ನೋಡಿ ಕಪ್ಪು ಅಂತ ಹೇಳಿದ್ರೆ ಸಂಜೆ ಅವರು ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಬಲಿಪೊಚ್ಚು ನಾನು ಕಮೆಂಟ್ ಮಾಡೋಕ್ಕೆ ಬೇಡ, ನಾನು ಅದು ಓದೋದಿಲ್ಲ ಮಾರು. ನಿಮಗೆ ಪೆಟ್ಟಿದ್ದು ಕಮೆಂಟ್ ಅಲ್ಲ. ದೋಸೆ ಮಲ್ತೊಂದು ಉಳ್ಳೇರು ಅಮ್ಮ ಹೇಮಂತ ಅಂತ ಹೇಳ್ತಾ ಇದ್ದಾರೆ. ಯಾನು ಕೊರ್ಪೆ ಸ್ವಾತಿ ಪನೊಂದು ಉಳ್ಳೇರು ಸ್ವಾತಿ ಕೊರ್ಪರ ಕೊರ್ಲೆ ಸ್ವಾತಿ ಗೊಂದಾವ ಸ್ವಾತಿ ನಿಮ್ಗೆ ಇದಾಗ್ಬೋದಾ ನೋಡಿ, ಚಂದ ಕಾಣ್ತದೆ ಹೀಗೆ. ಕೆಲವು ಡ್ರೆಸ್ ಮ್ಯಾಚ್ಗೆ ನೋಡಿ, ನೀಲಿ ಡ್ರೆಸ್ಗೆ ಆದರೆ ಇದಾಗಬೇಕು. ನೀಲಿಗೆ ಸಂತೆದ ಬೊಚ್ಚಿ ಸಂತೆದ ನೆಪ್ಪುಂಡು ಸಂತೆದ ನೆಪ್ಪುಂಡು ಬಂಗಾರ ರೇಟ್ ಜಾಸ್ತಿ ಆಗ್ತಿನತ್ತೆ. ಬಂಗಾರ ಏರ್ಪಾಡು ಇರುತ್ತೆ. ಸ್ವಾತಿ ಲಾಗರ್ ಅವ್ರು ಬಂದರು. ಹಾಯ್ ಅಂತ ಹೇಳಿದೆ. ಹಾಯ್ ಸ್ವಾತಿ ಅವರೇ, ವೆಲ್ಕಮ್. ಕಮೆಂಟ್ ಹಾಕಿ ನಾನು ಹೋಗ್ತೇನೆ. ಓಕೆ ಇಟ್ಲಾದ್ರೆ ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ರಾಜೇಶ್ ಟಿ. ಹಲೋ ಡಿ ರಾಜೇಶ್ ಅವರೇ, ವೆಲ್ಕಮ್. ಸಬ್ಬಾಗಿ ಮತ್ತೆ ಲೈಕ್ ಕೊಡಿ ಆಯಿತಾ. ಅವು ಹೇಮಂತ್ ಪಣದಲ್ಲಿ ಬಾಯ್ ಸ್ವಾತಿ ಅನ್ನ ಒಟ್ಟಿಗೆ ಬಂದಿಲ್ಲ. ಒಂಜಿ ಗ್ಲಾಸ್ ನೀರು ಕೊರಂದಿನ ಈರು ಕೆಬಿತೆ ಏಪ ಕೊರಿಯಕ ಈರು ಏಪ ಬೈತಾರೆ ನೀರು ಕೇಂದ್ರೆ. ಒಂದು ಕಮೆಂಟ್ ಹಾಕ್ಕೊಳ್ಳಿ ಕೇಳಿ ಅವನಿಗೆ ಎಂತ ಹೇಳೋದು ಮಾರ್ರೆ. ನಿಮ್ಮ ವಿಷಯ ಅದು ನೀವು ಹ್ಯಾಂಡಲ್ ಮಾಡಿ ಆಯಿತಾ. ವಿಷಯ ಮತ್ತು ಹಿಟ್ಲರ್ ಅದು ನೀವು ಹ್ಯಾಂಡಲ್ ಮಾಡಿ. ಇಲ್ಲಿ ಮಾತ್ರ ಪೆಟ್ಟೆಲ್ಲ ಮಾಡಬೇಡಿ ಅಷ್ಟೇ. ಅಮ್ಮನಲ್ಲ ಲೆತ್ತೊಂದು ಬಲೆ ಸ್ವಾತಿ ಏರೇನು ಆರಾರು ಈರತ್ ಸ್ವಾತಿ ಸ್ವಾತಿ ಲಗರ್ ಈರತ್ತು ಕುಳಂಜಿ ಸ್ವಾತಿ ಇಲ್ಲೇರು ಅರಡೆ ಪಾತಿರ್ನಾರು ಅವೇ ಪುತ್ತೂರ್ಗು ಬನದೊಲೆ ಇನಿ 70 ಎನ್ನ 69,000 RCB ಫಾರ್ ಎವರ್. RCB ಅವರೇ ಲೈಕ್ ಕೊಡಿ ಆಯಿತಾ. ಮತ್ತೆ ಒಂದು ಸಬ್ಬಾಗಿ ಬೆಳಿಗ್ಗೆ 8 ಗಂಟೆಗೆ ಲೈವ್ ಉಂಟು, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆಯಿತಾ. ನನ್ನ ಶೋಟಿಗೆ ಒಂದು ಕಮೆಂಟ್ ಹಾಕೋದು ಕೇಳಿ ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಈ ದಿಂಬು ಹಾಸಿಗೆ ನನ್ನನ್ನು ಕೀತು. ಅಕ್ಕ ಆಯ್ಗ ಬೇತೆ ಮೆಸೇಜ್ ಮಲ್ಪೆರೆ ಪಲ್ಲೆ ತೂದು ಸಾಕಾಂಡು ಅವಕ್ಕೇನು ನಂಚಿಂದ ಒಂದತ್ತು ಸ್ವಾತಿ. ಅವ್ರು ಅಡ್ಲಕ್ಕೇನುಜ್ಜಿ ಇಟ್ಟರ್ಲಕ್ಕೇನುಜ್ಜಿ ವಿಶಾಲಕ್ಕೇನುಜ್ಜಿ ಅವ್ರು ಅಡ್ಜನಲ್ಲ ಪಾಡಡು ಅಕ್ಕಲ ಅಂತಿಗೆ ಪಾಡೋದು ಪಾಡ ಅವೇ ಸ್ವಾತಿ ನಮಗೇನಂದಿ ನಾವು ಪೂರ ಅಕ್ಕಲ ಆತಿಗೆ ಪಡೊಂದೇ ಪಾಡು ನಮ್ಮ ಹೆಣ್ಣು ಕೂಡ. ಪಾರಿವಾಳ ಬಂದರು. ಹಾಯ್ ಪಾರಿವಾಳ, ವೆಲ್ಕಮ್. ಸ್ವಾತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಿಷ ಹಾಗೆಲ್ಲ ಹೇಳ್ಬಾರ್ದ. ವಿಷ ಸಪೋರ್ಟ್ ಮಾಡಿ ನನಗೆ. ಅಕ್ಕನಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ವ ನಿಮಗೆ? ನೀವು ಅದೆಲ್ಲ ಬಿಡಿ, ದ್ವೇಷ ಎಲ್ಲ ಬಿಡಿ, ಸುಮ್ಮನೆ ಗಲಾಟೆ ಮಾಡೋದು ಆಯಿತಾ. ವಿಷ ಸಪೋರ್ಟ್ ಮಾಡು ನನಗೆ. ಸೂಪರ್. ನೀನು ಇರು ಹಿಟ್ಲರ್ ಇರು. ನೀನು ಅದೇ ಮೆಸೇಜ್ ಆಗ್ತಾ ಇರು ಆಯಿತಾ. ನಮಗೆ ಬಾಯಿ ಬಚ್ಚುತ್ತದೆ ಇಲ್ಲಿ ಓದಲಿಕ್ಕೆ ಅದೇ ಮೆಸೇಜನ್ನು. ನಿಮ್ಮ ಪ್ರೀತಿಯ ಪಾರಿವಾಳ ಹಿಟ್ಲರ್ ಕಮೆಂಟ್ ಓದು ಆಮೇಲೆ ಅಂತ. ಅರ್ಜು ದುರ್ಗಸಿಸ್ಗೆ ಹೇಳಬೇಡ ಅಂತ ಹೇಳ್ತಾ ಇದ್ದಾರೆ. ದಾದೆ ನೀವು ಮಾತಾಡೋದು ಯಾವ ಲ್ಯಾಂಗ್? ನಾವು ತುಳು ಮಾತಾಡ್ತೇವೆ ಜಗದೀಶ್ ಅವರೇ, ಮತ್ತು ಕನ್ನಡ ಮಾತಾಡ್ತೇವೆ, ಮತ್ತು ಸ್ವಲ್ಪ ನಿಮಗೆ ಕನ್ನಡ ತುಳು ಬರೆದಿದ್ದೆ, ಸ್ವಲ್ಪ ಹಿಂದಿ ಕೂಡ ಸ್ವಲ್ಪ ಮಾತಾಡ್ತೇವೆ ಅಷ್ಟೇ. ಬಲೆ ಚಾಪರ್ಕ ಅಂತ ಹೇಳ್ತಾ ಇದ್ದಾರೆ. ಬಲೆ ಚಾಪರ್ಕ ಕಲಾವಿದರವರ ನಮ್ಮ ಸಿಂಪಲ್ ಅವರು ಬಲೆ ಚಾಪರ್ಕ ಅಂತ ಹೇಳ್ತಾ ಇದ್ದಾರೆ. ಜಗದೀಶ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ, ಮತ್ತು ಒಂದು ಸಬ್ಬಾಗಿ ನನಗೆ ಕಮೆಂಟ್ ಆಗ್ತಾರೆ. ಹೋಗು ನೀನಲ್ಲಿ ಬೇಡ, ಇಲ್ಲಿ ಇರು ಹಿಟ್ಲರ್, ನೀನಿರು ಅಷ್ಟೇ. ಅದನ್ನೇ ಕಮೆಂಟ್ ಆಗ್ತಾ ಇರು ಅಷ್ಟೇ, ಅದೇ ಚಂದ. ವಿಷ ಮರಲ ಹೇಮಂತ್ ಇರ್ದ ಎಡ್ಡ ಬೂರ್ವಾರ ಅಕ್ಲಿಗೆ ಅಕ್ಕಲ ಅಂತಿಗೆ ಉಪ್ಪಡು ಚೈಲ್ಡ್ ನೀವು ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ. ತುಳು ನೈಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಮ್ಮ ತುಳು ಅಂದರೆ ತುಂಬ ಇಷ್ಟ ನಮಗೆ, ಅದು ಚಂದ, ತುಳುವೇ ಚಂದ ನಮಗೆ. ಸಿಂಪಲ್ ಬಿಸಿ ಪನೊಂದುಲ್ಲೇರು
ಆದರ್ಶ್ ಗಿರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಆದರ್ಶ್ ಅವರೇ ಒಂದು ಲೈಕ್ ಮತ್ತೆ ಒಂದು ಸಬ್. ನಮ್ಮ ಊರಿಗೆ ಬರ್ತೀರೇನಕ್ಕ? ಎಲ್ಲಿ ಊರು ನಿಮ್ಮದು? ಸಂಜು ಅವರೇ ಊರು ಯಾವುದು ನಿಮ್ಮದು? ದಾದೆ ಅಂತ ಕೇಳೋದು ಲೇರು ಯಾರದ್ದು ಅಂತ ಹೇಳ್ತಾರೆ. ಸ್ವಾತಿ ಇಬ್ಬರಿದ್ದಾರೆ, ಸ್ವಾತಿ ಲಾಗರ್ ಅವರೇ, ಸ್ವಾತಿ ಇಬ್ಬರಿದ್ದಾರೆ. ಒಂದು ನೀವು ಮತ್ತೆ ಸ್ವಾತಿ ಗೌಡ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಅವರಿ ಅಂತ ಹೇಳಿದ್ರೆ ಐ ಆಮ್ ಫೈನ್ ಆದರ್ಶ, ಐ ಆಮ್ ಫೈನ್. ಮಹಿಮಾ ವರ್ಮ ಅವರೇ ಒಂದು ಲೈಕ್ ಕೊಡಿ ಮತ್ತೆ ಒಂದು ಸಬ್ ಆಗಿ ಆಯಿತಾ? ನೀವು ಹೊಸಬ್ರಲ್ಲ. ಸಂಜು ಬಾಗಲಕೋಟೆಯ ಬರುವ ಬಾಗಲಕೋಟೆಗೆ ಒಮ್ಮೆ ಬರುವ ಆಯಿತಾ? ಖಂಡಿತ ಬರ್ತೇವೆ. ನಾವು ಬಂದರೆ ಎಲ್ಲ ಫ್ಯಾಮಿಲಿ ಬರೋದು ಒಟ್ಟಿಗೆ. ವೆನ್ ಟು ಮೀಟ್ ಯು. ಈಗ ನಾನು ಇದ್ದೇನಲ್ಲ ಇಲ್ಲಿ. ಒಂದು ನಿಮಿಷ. ಪಾರಿವಾಳ ಸೂಪರ್ ಅಂತ ಹೇಳಿ ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಜು ಓಕೆ ಅಂತ ಹೇಳ್ತಾ ಇದ್ದಾರೆ. ಸಬ್ಬ ಅಂದರೆ ಎಂತ? ಸಬ್ಬ ಅಂದರೆ ಎಂತ? ಓ ನವೋದಯ ಅವರೇ ಐಡಿ ಬೇಕು ನನಗೆ. दीदी ब्लू दे दीजिए महिमा जी, आप थोड़ी देर रुकिए ना महिमा जी, मैं दे दूँगी आपको ब्लू. बैड कमेंट नहीं करने का. ಐಡಿ ಬಂದ್ರೇ ಹೋಗೋದು ನಾನು ಅಂತ ಹೇಳ್ತಾ ಇದ್ದಾರೆ. ಯಾರು ಯಾರಿಗೋ ಎಲ್ಲಿಂದೆಲ್ಲಿಗೋ ಸುಮ್ಮನೆ ಬರ್ತಾರೋ. ಓ ಮ್ಯೂಟ್ ಇದ್ದೀರಾ? ಮ್ಯೂಟ್. ಓಕೆ ವಾಯ್ಸ್ ಕೇಳಿಸಲ್ಲ. ಓಕೆ ಮ್ಯೂಟ್ ಹಾಕಿದ್ದೇನೆ. ಓಕೆ ಮ್ಯೂಟ್ ಆಯಿತು. ಓಕೆ ನಿಮ್ಮ ವಾಯ್ಸ್ ಯಾರಿಗೂ ಕೇಳಿಸ್ತಾ ಇಲ್ಲ. ಹೌದೌದು ಮುಕುಂದ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಮತ್ತು ಇದು ಮಾಡಿ ಸಬ್ಬಾಗಿ ಆಯಿತಾ? ಅಕ್ಕ ಮ್ಯೂಟ್ ಆಗಿದೆ. ಹೌದೌದು ನೋಡಿ ಹಿಟ್ಲರ್ ಇಲ್ಲಿ ಯಾವುದು ಕೂಡ ಬ್ಯಾಡ್ ಕಮೆಂಟ್ ಹಾಕಲಿಲ್ಲ ಇಷ್ಟರವರೆಗೆ. ಬ್ಯಾಡ್ ಕಮೆಂಟ್ ಹಾಕಿದರೆ ನಾವು ಬಿಡೋದು ಕೂಡ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಹೇಳೋದು ನೀವು ಗಲಾಟೆ ಮಾಡಬೇಡಿ, ಗಲಾಟೆ ಮಾಡಬೇಡಿ. ಮತ್ತು ಹಿಟ್ಲರ್ ನೀವು ಕೂಡ ಹಾಗೆ ವಿಷ ಹಾಗೆ ಹೇಳಿದ್ದಕ್ಕೆ ನೀವು ಬೇಜಾರು ಮಾಡಬೇಡಿ, ಅವರು ಹೇಳಿದ್ದಕ್ಕೆ ನೀವು ಬೇಜಾರು ಮಾಡಿ, ನೀವು ಹೇಳಿದ್ದಕ್ಕೆ ಅವರು ಬೇಜಾರು ಮಾಡಬಾರ್ದು ಆಯಿತಾ? ಯಾರು ಕೂಡ ಬ್ಯಾಡ್ ಕಮೆಂಟ್ ಹಾಕೋದು ಬೇಡ ಅಷ್ಟೇ. ಇಲ್ಲಿ ಹಾಕಲಿಲ್ಲ ನೀವು ಮೂಗರ ಭಾಷೆ ಎಲ್ಲ ಅರ್ಥ ಮಾಡಿಕೊಳ್ಳಿ. ಒಳ್ಳೆ ಸಿಸ್ ಅಂದರೆ ಓಕೆ ಶಾಂತ ಸಿಸ್. ಪ್ರಜ್ಜು ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಮತ್ತು ಇದು ಮಾಡಿ ಸಬ್ಬಾಗಿ ಆಯಿತಾ? ಸಬ್ ಲೈಕ್ ಎಲ್ಲ ಕೊಟ್ಟಿದ್ದೇನೆ ನೋಡಿ. ಓಕೆ ಥ್ಯಾಂಕ್ ಯು ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಮಾತ್ರ ಆಯಿತಾ? ಚಾನಲ್ ಇರೋರು ಒಂದು ಕಮೆಂಟ್ ಹಾಕಿ ವಿಡಿಯೋಗೆ. ಹಿಟ್ಲರ್ ಬ್ರೋ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಬ್ಯಾಡ್ ಕಮೆಂಟ್ಸ್ ಹಾಕಿಲ್ವಾ? ನನಗೆ ಕಾಣಲಿಲ್ಲ ನನಗೆ ಕಾಣಲಿಲ್ಲ, ಅದಕ್ಕೆ ನಾನು ಹೇಳಿದ್ದು. ಮತ್ತು ಗೊತ್ತಿಲ್ಲ ನನಗೆ ಕಾಣಲಿಲ್ಲ ಅಷ್ಟೇ. ಸ್ವಾತಿ ಅಮ್ಮ ಏನಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಒಂದು ಮೆಸೇಜ್ ಹಾಕೋದು ಕೆಲಸ ಅದು ಮಾಡ್ತಾ ಇದೆ. ಓಕೆ ಅವನ ಕಮೆಂಟ್ ಇಗ್ನೋರ್ ಮಾಡಿ, ಯಾಕೆ ರಿಪ್ಲೈ ಮಾಡ್ತೀವಿ? ಹೌದೌದು ಸ್ವಾತಿ ಅಮ್ಮ ಬ್ಲೂ ಕೂಡ ಕೇಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಪೆಟ್ಟು ಮಾಡ್ತೀರಲ್ಲ ಮಾರ್ರೆ, ಬ್ಲೂ ಕೊಟ್ರಿ. ಬ್ಲೂ ಕೊಡೋದು ದೊಡ್ಡ ವಿಷಯ ಅಲ್ಲ, ನೀವು ಒಡೆದಾಡ್ಕೊಂಡ್ರೆ ಮತ್ತೆ ಬ್ಲೂ ಕೊಟ್ಟ ನಂತರ. ಅಕ್ಕ ಬ್ಲೂ ಕೊಡಿ, ಚಾನಲ್ ಇದೆ. ಪ್ರಜ್ಜು ಅವರೇ ಈಗ ಬಂದದಲ್ಲ ಪ್ರಜ್ಜು ಅವರೇ, ಸ್ವಲ್ಪ ಒಂದು 5 ನಿಮಿಷ ಕಮೆಂಟ್ ಹಾಕಿ ಪ್ರಜ್ಜು, ಕೊಡ್ತೇನೆ ಆಯಿತಾ? ಮತ್ತು ಇಲ್ಲಿ ಒಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ ಬ್ಲೂ ಕೊಡ್ಲಿಕ್ಕೆ. ಇವತ್ತು ಬ್ಲೂ ಕೊಡ್ಲಿಕ್ಕೆ ಆಗೋದಿಲ್ವ ಅಂತ. ಅದು ಯಾಕೆಂದರೆ ಅವರಿಗೆ ನಿಮಗೆ ಕೊಟ್ಟರೆ ಎಲ್ಲ ಅವರಿಗೆಲ್ಲ ಕೊಡಬೇಕಾಗ್ತದೆ. ಈಗ ನಾಳೆ ಬರ್ತೀರಾ ಪ್ರಜ್ಜು ಅವರೇ? ನಾಳೆ ಕೊಡುವ.
ನೋಡೋದು ನೋಡಿ ಅಂತ ಪ್ರೂವ್ ಮಾಡ್ತಿದ್ದೀರಾ. ಸಂಗೀತ ಅವರೇ ನೋಡಿದ್ರು ನೋಡಿ ಇಲ್ಲ. ವಿಶಾ ಅವರೇ ನಾನು ನೋಡಲಿಲ್ಲ. ನೋಡಿದರೆ ನಾನು ಇದು ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ವಾ? ಅಲ್ಲ ಬೇರೆ ಕ್ರಸ್ಟಸಿಸ್ ಈರ್ ತುಯ್ಯರೆ ಬ್ಯಾಡ್ ಕಮೆಂಟ್ ಪಡ್ನ ಕ್ರಸ್ಟಸಿಸ್ ಈ ರೆಕಾರ್ಡ್ ನಿಂಚೆ ಒಲ್ಲರತ್ತೆ ಈರ್ ತುಯ್ಯರೆ ಬ್ಯಾಡ್ ಕಮೆಂಟ್ ಪಡ್ನೆ ನಾನು ತೂತು ಜೈಕ್ ಬನ್ನಿ. ನಡುಮನೆಯವರೇ ವೆಲ್ಕಮ್ ವೆಲ್ಕಮ್, ಲೈಕ್ ಕೊಡಿ ಆಯಿತಾ. ಇಲ್ಲ ಪೂರ ದೆಪ್ಪುಲೆ ಎಲ್ಲ ಪೂರ ದೆಪ್ಪುಲೆ ಕಪ್ಪಿದ್ದಾರೆ. ಕಮೆಂಟ್ ಹಾಕಿದ್ರೆ ನಾನು ಹೈಡಲ್ಲಿ ಇರ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಈರು ತುಯ್ಯರೆ ಒಂದು ಪಲ್ತಿನ ಕಮೆಂಟ್ ಪಾಡ್ನ ತೂಲೆಗೆ ಈ ತುಯ್ಯರೆ ಪಲ್ನೆಗೆ ಅಂತ ಯಾನ್ ತೂತುಜ್ಜಿಯೇ ಯಾನ್ ತೂತುಜ್ಜಿ ಯಾನ್ ಅಂಚೆತ್ತಿನ ಕೆಲವೊಂದು ರಿಮೂವ್ ಮಲ್ತೊಂದು ಬರ್ಪೇನ್ ದಾದ ಇತ್ತೆ ದಾಲಾತಜಿ ಏಮದ್ದು ಪೋದು ಚಾಪರ್ಲೆ ಅಕ್ಕ ಈರು ಬ್ಯಾಡ್ ಕಮೆಂಟ್ಸ್ ಮಲ್ತೀನಿ ಏರು ಬ್ಯಾಡ್ ಕಮೆಂಟ್ಸ್ ಮಲ್ತೀನಿ ಏರ್ಲ ಮಲ್ದಿಜೇರಿ ಇತ್ತಟ ಮಲ್ದಿನೇನು ಪೂರ ಡಿಲೀಟ್ ಮಲ್ತೊಂದು ಪೋಯೇರು ಕೆಲವೇರು. ಇದು ಯಾವಾಗ ಇಷ್ಟ ಆಗುತ್ತೆ ಆವಾಗ ಬ್ಲೂ ಕೊಡ್ತೇನೆ ಪ್ರಜ್ಜು ಅವರೇ ಬೇಜಾರು ಮಾಡಬೇಡಿ, ಕೊಡ್ತೇನೆ ಖಂಡಿತ ಕೊಡ್ತೇನೆ. ಒಂದು ಸ್ವಲ್ಪ 2 ನಿಮಿಷ ಇಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದೆ, ಅದನ್ನು ಬಿಟ್ಟು ಯಾರದೋ ಮನೆ ಗಲೀಜು ಮಾಡೋಕ್ಕೆ ಯಾಕೆ? ಹೌದೌದು ನನ್ನ ಹತ್ರ ಮಾತಾಡಿ ಆಯಿತಾ ಎಲ್ಲರೂ. ಅರ್ಜು ಎಂಥ ಚೋರೆ ಅಂತ ಹೇಳ್ತಾ ಇದ್ದಾರೆ, ಮೆಚ್ಚುಗೆ ಕೊಟ್ಟಿರು. ಓಕೆ ಥ್ಯಾಂಕ್ ಯು ನಡುಮನೆಯವರೇ, ಥ್ಯಾಂಕ್ ಯು. ಪಚ್ಚು ಹೇಮಂತ್ ಚಾಣಕ್ಯನದು ಸಂತೋಷ್ ಅವರು ನಡುಮನಿ ಸರ್ ಹೇಗಿದ್ದೀರಾ? ಸೈಲೆಂಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾರೆ, ಸಪೋರ್ಟಿಂಗಲ್ಲಿದ್ದಾರೆ ನೋಡಿ. ಒಬ್ಬರಿಬ್ಬರಾದರೂ ಬ್ಯಾಡ್ ಕಮೆಂಟ್ಸ್ ಹಾಕೋರು ಬರ್ತಾರೆ. ಸ್ವಾತಿಗೆ ದಾದ ಪಂಡೆ ಪನೊಂದುಲ್ಲೇರು ಸ್ವಾತಿಗೆ ಏರ್ಲ ದಾಲ ಪಂತಜೀರಿಯೇ ಅಯ್ಯೋ ದೇವ ಮಂಗ ಇತ್ತೆ ಸ್ವಾತಿ ಇಜ್ಜೇರು ಪನೊಂದುಲ್ಲೇರು ಸ್ವಾತಿ ಇಜ್ಜೇರಾ ಅಂತ ಪೋಯರಾ ಇಟ್ಲಾರ ಬೇಡ ಈಗ ನೀವು ಗಲಾಟೆ ಮಾಡಬೇಡಿ. ನೀವು ಇರೋದಾದ್ರೆ ನೀವಿಬ್ಬರು ಗಲಾಟೆ ಮಾಡಬೇಡಿ ಪ್ಲೀಸ್. ಕಪ್ಪಿದ್ದಾಗ ಬ್ಯಾಡ್ ಕಮೆಂಟ್ಸ್ ಮಾಡಿದರೆ ಸುಮ್ಮನೆ ಇರ್ತಾರಾ? ಹೌದೌದು ಅವರಿದ್ದಾರೆ. ಚೈತನ್ಯ ದೇವಡಿಗೆ ಅವರೇ ವೆಲ್ಕಮ್, ಲೈವಿಗೊಂದು ಲೈಕ್ ಕೊಡಿ. ಶಿವು ಜಾಡೆ ಲೈಕ್ ಕೊಡಿ ಆಯಿತಾ. ನೋಡಿ ಲೈಕ್ ಬರಲೇ ಇಲ್ಲ. RV ಈವೆಂಟ್ಸ್ ಅವ್ರು ಬಂದರು, ನಗಡ್ತಾ ಇದ್ದಾರೆ. RV ಅವರೇ ಲೈಕ್ ಕೊಡಿ. ಶಿವು ಅವರೇ ಲೈಕ್ ಕೊಡಿ ಮತ್ತು ಸಬ್ಬಾಗಿ ಆಯಿತಾ. ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಗೊತ್ತುಂಟು ಇಟ್ಲಾರು ಗಲಾಟೆ ಮಾಡಲಿಕ್ಕೆ ಬಂದಿಲ್ಲ ಅಂತ ಗೊತ್ತುಂಟು. ಸಪೋರ್ಟ್ ಮೆಸೇಜ್ ಹಾಕಿ. ಚೈತನ್ಯ ದೇವಡಿಗೆ ಅವರು ವೆಲ್ಕಮ್. ಕಾ ಅಂದು ಕಾ ಬಾಕಿತ್ತು ಈ RV ಒಂಜಿ ಬರ್ರೆ ಅಕ್ಕ ಥ್ಯಾಂಕ್ಸ್ ಕೊಡಿ. ಓಕೆ ಸಪೋರ್ಟ್ ಮಾಡಿ ಆಯಿತಾ. ಎಲ್ಲರಿಗೂ ವಿಡಿಯೋಗೆ ಕಮೆಂಟ್ ಹಾಕಿ, ಕನೆಕ್ಟ್ ಆಗಿ ಎಲ್ಲರಿಗೂ. ನೋ ಬ್ಯಾಡ್ ಕಮೆಂಟ್ಸ್. ಜಗಳ ಮಾಡೋಕ್ಕೆ ಟೈಮ್ ಇಲ್ಲ, ನಾನು ಹೊರಗಡೆ ಮಾಡ್ತೀನಿ. ಬ್ಲೂ ಕೊಡಿ ಅಷ್ಟೇ. ಬೇಡ ಇಟ್ಲಾರು ಇವತ್ತೊಂದಿನ ಬ್ಲೂ ಕೊಡೋದಿಲ್ಲ ನಾನು ನಿಮಗೆ. ನೀವು ಇನ್ನು ಜಾಸ್ತಿ ಮಾಡ್ತೀರಾ ಅಂತಾಗ್ತದೆ. ಎಂಥದ ಮಂಡೆಯಲ್ಲಿ ಕೊಂಬಿಟ್ಕೊಂಡು ಬರೋದು RV. ಆಹಾ ಎಂಥ ಕ್ಷಣ ನೆನೆದರೆ ತಲ್ಲಣ ತನ್ನಿಂತಾನೇ ಎದೆಯಲಿ ಪ್ರೀತಿಯ ನರ್ತನ. ಹಾಯ್ ಕೊರೊಡ್ಚಿ ಅಂದಿ ಜಗಳ ಮಾಡೋಕ್ಕೆ ಟೈಮ್ ಇಲ್ಲ. ಬ್ಲೂ ಕೊಡಿ. ಮತ್ತೆ ಬ್ಲೂ ಯಾಕೆ? ಸೌಮ್ಯ ಗುಡಗುಡಿ ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಕೊಡಿ ತಗೊಂಡು ಹೋಗ್ತೇನೆ. ಪೂರ ಕಡೆ ಮಂಡೆ ಪಟ್ಟವೇ ಪನದೊಳ್ಳೇರು. ಹಾ ಅಂದಿಗೆ ದಾದನ ಆಕಲ ರಜಾದ ದಾದಗಳಿಂದ ಅದು ಗೊತ್ತಿದ್ದೀರಿ. ಅರ್ಜೆಲ್ಲ ಪಾತಿರೋದಿಲ್ಲೇರು. ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಹಾಯ್ ಪುನೀತ್, ವೆಲ್ಕಮ್. ಪುನೀತ್ ಅವರೇ ಒಂದು ಲೈಕ್ ಕೊಡಿ ಸಬ್ಬಾಗಿ. ಚೈತನ್ಯ ಅವರೇ ಒಂದು ಲೈಕ್ ಕೊಡಿ ಸಬ್ಬಾಗಿ ಆಯಿತಾ. तू है वही दिल ने जिसे अपना कहा, तू है जहाँ मैं हूँ वहाँ तुम हो कहाँ, तेरे बिन सजा. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಪುನೀತ್ ಅವರು. ನಡುಮನೆಯವರು ಸಪೋರ್ಟಿಂಗಲ್ಲಿದ್ದಾರೆ. ಚೈತನ್ಯ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ.
ಅಯ್ಯೋ ಇಟ್ಟಾರ ನನ್ನ ಮಂಡೆ ಅಲ್ಲ ಪುಲ್ಲ ಸಮಾಚಾರ ದಾಲೇಜ್ ಬಾನಿ ಜೋಕುಲು ಎಂಚೊಲ್ಲೇರಿ ಬಾನಿ ಸಿಸ್ ಜ್ವರ ಕಮ್ಮಿ ಆಂಡೆ ಮರ್ದು ಪೋಯಾರ ಪಲ್ಲೆ ಬನ್ನೊಂದುಲ್ಲೇರು ದಾಲೆಜ್ಜಿ ಹರಿ ಓಂ ಹರಿ ಓಂ ಹರಿ ಓಂ ಅಂತ ಯೂಟ್ಯೂಬ್ನಲ್ಲಿ 7 ವರ್ಷದಿಂದ ಇದೆ. ಹೌದೌದು ಇರ್ತಾರೆ ಗೊತ್ತುಂಟು, ಅದಕ್ಕೆಲ್ಲ ಇಲ್ಲದಿದ್ರೆ ನಾವು ಹಾಗೆ ಹೈಡ್ ಮಾಡಿ ಬಿಸಾಡ್ಬೋದಿತ್ತಲ್ಲ, ನನಗೆ ಹೈಡ್ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ ನಿಮ್ಮನ್ನು ನೀವು, ನನಗೆ ಕಾಣಲಿಲ್ಲ ಮೆಸೇಜ್ ನಿಮ್ಮದು, ಅದಕ್ಕೆ ನಿಮ್ಮದು ಯಾವ ನಂದು ಮಂಗಳೂರು. ಬಾನ್ವಿ ಸಿಂಗ್ ಸೂಪರ್, ಥ್ಯಾಂಕ್ ಯು ಬಾನ್ವಿ ಸಿಸ್. ಹೊಳಬಸಯ್ಯ ವೆಲ್ಕಮ್. ಲೈವ್ಗೆ ಲೈಕ್ ಕೊಡಿ, ಮತ್ತು ಒಂದು ಸಬ್ಬಾಗಿ ಆಯಿತಾ ಆನ್ಸರ್. ಅನ್ವರ ಹಾಯ್ ಅನ್ವರ್ ವೆಲ್ಕಮ್. ಒಂತೆ ಪನೊಂದುಲ್ಲೇರಿ ಮಂಗಳೂರು ಜಿಂಕೆ ಭಾಷಾ ಮಂಗಳೂರು ಜಿಂಕೆ ಹೌದೌದು. ಸಾನ್ವಿ ಹಾಯ್ ಸಿಸ್ಟರ್, ಹಾಯ್ ಸಾನ್ವಿ ವೆಲ್ಕಮ್. ಅಜಿತ್ ಶೆಲಾಕೆ ಹಾಯ್ ಅಂತ ಹೇಳಿದೆ. ಹಾಯ್ ಅಜಿತ್ ಅವರೇ ವೆಲ್ಕಮ್. ಸೂಪರ್ ಅಂತ ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಹಾಯ್ ಸಾನ್ವಿ ಬಕ್ಕ ಚಾಪರಿಯರ ಅಜಿತ್ ಅವರೇ ಲೈಕ್ ಕೊಡಿ ಆಯಿತಾ, ಮತ್ತೊಂದು ಸಬ್ಬಾಗಿ. ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ತುಳುನಾಡು ಗರ್ಲ್. ಚೈತನ್ಯ ತುಳುನಾಡವರ. ಓಕೆ ಚೈತನ್ಯ ಓಕೆ. ಅದಿಶಲಕ್ಕೆ ಅಕ್ಕ ನಾನು ಕೇಳಿದ್ದು ಇಟ್ಲಾರು ನಿನ್ನ ಹೆಸರು ಏನು ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಸಂಗೀತ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಬಾನಿಸಿಸ್ ಪಾರಿವಾಳ ಅಂತ ಕರೀತಾ ಇದ್ದಾರೆ. मराठी नहीं आता है हम लोगों को, हिंदी थोड़ा आता है, कन्नड़ ತುಳು ಮತ್ತೆ ಓ ಭಾಷೆಯಲ್ಲಿ ಬರೋದಿಲ್ಲ, ಕನ್ನಡ ಹಿಂದಿ ಥೋड़ा आता है ಅಜಿತ್ ಜಿ. ಸಾನ್ವಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕಬ್ರು ಬೇಡವಾ ಇಟ್ಲಾರ ಬೇಡ, ನನಗೆ ಹೆದರಿಕೆ ಆಗ್ತದೆ. ಮಂಗಳೂರು ಜಿಂಕೆ ಹೌದು, ಜಿಂಕೆ ಮಾರಿ ಓಡ್ತಾ ಇತ್ಲೋ ನೋಡ್ಲಾ ಮಗ. ಬಾಲಗೋಸಿ ಯಾಗತ್ರಲ್ಲ ನಮ್ಮೂರು ಹುಡುಗ ಸಿಸ್ಟರ್ ದಾದೆ ಪರದಲ್ಲಿ ದಾಲೆಜ್ಜಿ. ಬ್ಲೂ ಇರೋರು ದೊಡ್ಡವರಲ್ಲ, ಇಲ್ಲದವರು ಚಿಕ್ಕವರಲ್ಲ, ಕೆಲವೊಂದು ಕಾರಣಕ್ಕೆ ಕೊಟ್ಟಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳಿ. ಹೌದೌದು. ಅಕ್ಕನ ಹೆಸರು ಯಾಕೆ? ಹೌದೌದು, ಅಕ್ಕನ ಹೆಸರು ಯಾಕೆ? ಅಷ್ಟೊಂದು ಶ್ರೀದುರ್ಗ ಅಲ್ಲ ಅಲ್ಲಿ ಉಂಟಲ್ಲ, ಅಷ್ಟೊಂದು ಕೇಳ್ಕೋಬೇಡಿ. ಹೌದೌದು ಇಟ್ಲಾರ ಅವರಿಗೆ ಅಷ್ಟು ಕೇಳ್ಕೋಬೇಡಿ. ಯಾಕೆ ಗೊತ್ತಾ, ಇದು ಸ್ವಲ್ಪ ನಿಮ್ಮ ಇಬ್ಬರ ನಡುವೆ ಸ್ವಲ್ಪ ಇದಾಗಿದೆಲ್ಲ, ಅದಕ್ಕೋಸ್ಕರ. ಇಲ್ಲದಿದ್ದರೆ ನನಗೆ ಆಗಲೇ ನಿಮಗೆ ಬ್ಲೂ ಕೊಡ್ತಿದ್ದೆ ನಾನು. ದುರ್ಗಾ ಸಿಸ್ ಬಂದು ಹಾರ್ಟ್ ಕೊಡ, ಥ್ಯಾಂಕ್ ಯು ಬಾನ್ವಿ ಸಿಸ್. ಅಕ್ಕ ಬ್ಲೂ. ಅಯ್ಯೋ ಬಿರ್ವಾಸ್ ಅವರು ಬಂದರು. ಓಲಿಯೇ ಕುಡ್ಲಾಡ್ ಮಂಗಳೂರು. गुड मॉर्निंग भैया, कौन सा गाँव? भैया लका तो जो हमारे हम लोग इधर तुलुनाडु. आई एम तुलुनाडु गर्ल. आई एम मंद्राडी गोत्ता ಹೆಬ್ರಿ. ಓ 6th ಕ್ಲಾಸಾ ನೀವು? 6th ಕ್ಲಾಸ್ನವ್ರು ಬಂದದ್ದು ಇಲ್ಲಿಗೆ? ಓಕೆ ಚೈಲ್ಡಾ? ದುರ್ಗಾ ಸಿಸ್ ಮಾಡಬೇಕಾ? ಪಾರಿವಾಳ ಮಾಡಬೇಕಾ? ಪಾರಿವಾಳ ಹೇಳಿದರೆ ಮಾಡ್ತೇನೆ. ಇನ್ನೊಮ್ಮೆ ಹೇಳಿ. ಪಾರಿವಾಳ ಮಾಡಬೇಕಾ? ಇಟ್ಟಾರಿಗೆ ನೀಲಿ ಮಾಡಬೇಕಾ? ಗಲಾಟೆ ಅವೊಂದುಂಡು ಅವಕಲಕ್ಲಿ. ವಿಮಲ್ ನನಗೆ ತುಂಬಾ ಇಷ್ಟ. ಪಾರಿವಾಳ ನೀಲಿ. ಪಾರಿವಾಳದ ಮೆಸೇಜ್ ಬಂದರೆ ಮಾಡ್ತೇನೆ. ಎಂತ ಅಕ್ಕ ನೀವು ಬೆಳಿಗ್ಗೆ ಮಂಡೆ ಬಿಸಿ ಮಾಡೋದು ಎಂತಾಯಿತು? ಶ್ರೀಕೃಷ್ಣ ಅವರೇ ನಾನೇನು ಮಾಡಿದೆ? ಒಂದು ಹೇಳಿ ಮೇಡಮ್. ಒಂದು ಹಾಯ್ ವಿಜಯ್ ಕುಮಾರ್ ಹಾಯ್. 7th ಕ್ಲಾಸ್ ಮೇರೆ 7th ಕ್ಲಾಸ್ ತಾರ್ ಮಾರ್ಯಾರೆ. ಸುಮ್ಮನಿರಿ ನೀವು ಅಂತ ಹೇಳ್ತಾ ಇದ್ದೀರಿ. ಕನ್ನಡ ಗೊತ್ತಿಲ್ಲ ಅಂತ ಹೇಳಿ. ಹೌದಾ, ಕನ್ನಡ ಗೊತ್ತಿಲ್ವಾ? ಅಬ್ದುಲ್ಲಾ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಮತ್ತು ಸಬ್ಬಾಗಿ ಬಿರ್ವಾಸ್ ಚಾಕ್ ದೋಸೆಗೆ ನೀರು ಕೊಡ್ತಾರೆ. ಕೊಡಬೇಕಾ ಪಾರಿವಾಳ? ಜ್ವಾಲಾಮುಖಿ ಅವರು ಬಂದರು. ಥ್ಯಾಂಕ್ ಯು ಜ್ವಾಲಾಮುಖಿ ಅವರೇ, ನೀವು ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆ ನಿಲುವಿನ ಬಾಣ ಬೊಚ್ಚಿ ಅಂತ ಹೇಳ್ತಾ ಇದ್ದಾರೆ. ಟ್ರಾವೆಲ್ ಫ್ರಮ್ ಕನ್ಯಾನ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಟ್ಟಾರ ಬ್ಲೂ ಕೊರೋಡ. ಓಕೆ ಇಟ್ಟಾನೆ ಇನಾಲ್ಪು ಅಂದಿಂಗೆ ಗೊತ್ತಾಪುಚ್ಚು. ಕ್ರಾಸ್ಟಸಿಸ್ ಪಲ್ಲೆಗೆ ಕೊರೋಡ ಕ್ರಾಸ್ಟಸಿಸ್ ಉಳ್ಳೇರಾ ಹೆಬ್ರಿ ವಾರ ಬ್ಲೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಸಿಸ್, ಥ್ಯಾಂಕ್ ಯು ಸಾನಿ, ಥ್ಯಾಂಕ್ ಯು ಸೋ ಮಚ್. ಪಾರಿವಾಳ ಕ್ರಸ್ಟಸಿಸ್ ಇದ್ದೀರಾ? ಹಾಯ್ ಹರೀಶ್ ಕುಮಾರ್ ಕುಂದಾಪುರ. ಓಕೆ
ತೂರ ಅಕ್ಕ ಬೊರ್ಚಿ. ಓಕೆ ಓಕೆ ತೂಕ. ಅಲ್ಲ ನಾನು ಕೊಟ್ರೆ ಏನು ಮಾಡ್ತೀಯಾ? ಹಿಟ್ಲರ್ ಕೊಟ್ರೆ ಎಂತ ಮಾಡ್ತಿ? ಕನೆಕ್ಟ್ ಆಗ್ತಿ ಎಲ್ಲರಿಗೂ ಕೂಡ ಎಲ್ಲ ಪೋಪನ್ ಬೊರ್ಚಿ ಬಾನಿಸಿಸ್ ಬೊರ್ಚಿ ಬನ್ನೋದಿಲ್ಲ ಎಂಕ್ ಏರ್ ಪನ್ಕನಿಗೆ ಏನು ಗಂಧ ಹೆಂಗೆ ಗೊತ್ತಾವುಜಿ ಮಾರ್ರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಏನು ಹೇಳುದಿಲ್ಲ ನನಗೆ ಗೊತ್ತಿಲ್ಲ ಮಾರ್ರೆ. ಫಸ್ಟ್ ಸಿಸ್ ಪೋಯರಾ ಏನು ಇಕ್ಕಟ್ಟುದಿಲ್ಲ ಇಕ್ಕಟ್ಟು ಅವನೇ ಅದಕ್ಕೆ ಕೊಡೋದಿಲ್ಲ. ಯಾರಿಗಾದ್ರೂ ಕನೆಕ್ಟ್ ಆಗಲಿಕ್ಕೆ ಮಾತ್ರ ಕೊಡೋದು ಹಿಟ್ಲರ್, ಅದಕ್ಕೆ ಬಿಲ್ಕುಲ್ ಕೊಡೋದಿಲ್ಲ. ನಾವು ಮಾಡೋದು ತಮಾಷೆಗಾರಿ, ಯಾರು ಸೀರಿಯಸ್ ಆಗಿ ಬೆಂಕಿ ಹಾಕ್ಕೊಳ್ಬೇಡಿ. ಸೂಪರ್ ಅಂತ ಹೇಳ್ತಿದ್ದೆ. ಮೆಲ್ಲು ಸಿರೆ ಸವಿಗಾನ ಎದು ಯಾರದು ಐಡಿ ನಿಮ್ಗೆ ಯಾವುದು ಅವ್ರದ್ದು ಐಡಿ ಬೇಕಂತೆ, ಅದಕ್ಕೆ ನಾನು ಕೊಡಬೇಕಾ? ನೀನು ಇಲ್ಲ ಅದಕ್ಕೆ ಕೊಡೋದಿಲ್ಲ. ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಕನೆಕ್ಟ್ ಆಗಿದೆ ಓಕೆ, ಮತ್ತೆ ಹುಡುಕಿ ಮತ್ತೆ ಈಗ ನಿಮಗೆ ಸಿಗ್ಬೋದು. ಅವನು ನಮ್ಮ ಹೆಸರಾಕಿ ಹುಡುಕಿ ಸಿಗ್ಬೋದು. ಹೌದೌದು ಅವನಲ್ಲಿ ಸಿಗ್ತಾರೆ ಅವರು. ಅವರ ಹೆಸರಾಕಿ ಹುಡುಕಿ ಆಗ ಸಿಗ್ತದೆ. ಸರ್ಚ್ ಮಾಡಿ ಆಯಿತಾ ಹಿಟ್ಲರ್, ಸರ್ಚ್ ಮಾಡಿ ಆಗ ಖಂಡಿತ ಸಿಗ್ತದೆ. ಅದು ಅಲ್ಲಿ ನಿಮಗೆ ನೀಡಿ ಬೇಕಂತಲೇ ಇಲ್ಲ, ಡೈರೆಕ್ಟ್ ಚಾನಲ್ಗೆ ಎಂಟ್ರಿ ಕೊಡ್ಬೋದು ನೀವು. ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪರಿವಾಳ. ಓಕೆ ಓಕೆ ಚೈತನ್ಯ, ಥ್ಯಾಂಕ್ ಯು ಸೋ ಮಚ್. ಎಡ್ಡೆ ಬಜೆ ನಕ್ಕದಿರು ದುಂಬು ಅಂದಂದು ನಾನು ಯಾರನ್ನೂ ಬಿಡಲ್ಲ ಅಂತ ಹಿಟ್ಲರ್ ಸುಮ್ಮನಿರಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಹಿಟ್ಲರ್ ಸುಮ್ಮನಿರ್ರೆ. ಹಿಟ್ಲರ್ ಓಂಕಾರ ಕಾಣಂತೆ ನನ್ನ ಓಂಕಾರ ಅವರೇ ಒಂದು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ ಆಗಿ ಆಯಿತಾ ಓಂಕಾರ. ಡೈರೆಕ್ಟ್ ಬರ್ತೀನಿ ಬ್ಲೂ ಕೆಳಗೆ ನಾನೇ. ಓಕೆ ಓಕೆ ಡೈರೆಕ್ಟ್ ಬಾ, ಡೈರೆಕ್ಟ್ ಅವರನ್ನು ಹುಡುಕು. ಓಕೆ ಆಯಿತಾ ಹಿಟ್ಲರ್ ಸ್ವಲ್ಪ ಕೋಪ ಕಡಿಮೆ ಮಾಡಿ ಆಯಿತಾ. ಸ್ವಾತಿ ಲಾಗರ್ಗೆ ಗಿಫ್ಟ್ ಕೊಡ್ತೇನೆ. ಓಕೆ ಓಕೆ ಸ್ವಾತಿ ಲಾಗರ್ ನಿಮಗೆ ಇವರು ಗಿಫ್ಟ್ ಕೊಟ್ಟಿದ್ದಾರೆ. ಯಾರು ಗೊತ್ತಾ? ಚಂದ್ರಶೇಖರ್ ಅವರು. ಬಾನಿಸ್ ಗುಡ್ ಅಂತ ಹೇಳ್ತಿದ್ದಾರೆ. ಮಂಗಳೂರಿನಲ್ಲಿ ಎಲ್ಲಿ? ಮಂಗಳೂರಿನಲ್ಲಿ ಸುರತ್ಕಲ್. ಸುರು 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 ತಾಪನಿ ಚಾರಣ ಭೂಮಿಗ ಮುತ್ತದ ಪನಿ ಮೂಡಾಯಿ ಕೆಂಪಾಡಗಿ ಮದಿಮಾಲೆ ತೋಡು ದಾನೆ ದಾನೆ ಪೊರ್ಲುಗೆ. ನೈಸ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮಾರುಕಟ್ಟೆ ಸಹಿ ಡೈರೆಕ್ಟ್ ಬರೋ ಹಾಗೆ ಇದ್ರೆ ಬ್ಲೂ ಯಾಕೆ ಕೇಳ್ತಿದ್ದೆ? ಅಲ್ಲ ನಿಮ್ಗೆ ಅವರು ಬೇಕಲ್ಲ, ನೀವು ಇಲ್ಲಿ ಯಾರಿಗೆ ಕೂಡ ಕನೆಕ್ಟ್ ಆಗ್ಲಿಕ್ಕಿಲ್ಲಲ್ಲ, ಮತ್ತೆ ಅವರು ಬೇಕಾದ್ರೆ ನೀವು ಅವರನ್ನೇ ಹುಡುಕ್ಬೇಕು ಹೋಗಿ. ಅವರು ಹೋಗಿ ಆಯ್ತು ಅಂತೀನಿ. ಥ್ಯಾಂಕ್ ಯು. ಹಾಡು ಹಳೆಯದಾದರೇನು ಭಾವನವನವೀನ. ಒಂದು ಸಾಂಗ್ ಹೇಳಿ. ಮಟ್ಟದ ಪೊಣ್ಣೆ ಬರ್ಪುಜೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಎಂಕು ಬರ್ಪುಜ ಕಲ್ಪನ್ ನಂಗೆ ಅವನ್ ಬೇಕು. ಅವನಲ್ಲಿ ನೀನಿಲ್ಲಿ ನಮಗೆಲ್ಲ ಮಂಡೆ ಬೆಚ್ಚ. ಅವನೆದುರು ಬಂದಾಗ ನೀನೆದುರು ಇದ್ದಾಗ ಎಂತ ಗಲಾಟೆ ಮಾರ್ರೆ. ಅವನಲ್ಲಿ ನೀನಿಲ್ಲಿ ನಾವಿಲ್ಲಿ ನಂಗೆ ಅವನು ಬೇಕು. ಚಂದ್ರಶೇಖರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಾಂಗ್ ಯಾವ ಸಾಂಗ್ ಹೇಳಿ. ಮಟ್ಟದ ಪೊಣ್ಣೆ ಗೊತ್ತಿಲ್ಲ ಮಾತ್ರ. ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ. ಮೆಸೇಜ್ ಎಲ್ಲ ನಿಂತಿದ್ಯಾ ಅಂತಲ್ಲ, ಮೆಸೇಜ್ ಕಾಣುದಿಲ್ಲ. ಎನ್ನ ಹುಡಲದಾರ ಮನಿಕ. ಅಯ್ಯೋ ಹಿಟ್ಲರ್ ಕೂಲ್ ಆದ ಪಾತೆರೆ ಟೆನ್ಷನ್ ಮಲ್ಪೊಚ್ಚಿ ಹೆಲ್ತ್ಗೆ ಪೆಟ್ಟು. ಅವನು ಹಿಟ್ಲರ್ ಬೆಚ್ಚವರೇ ಬಲ್ಲಿ. ಹೌದೌದು ಅವರು ಕೂಡ ಬೆಚ್ಚಾಗ್ತಾರೆ, ನಮ್ಮನ್ನು ಕೂಡ ಬೆಚ್ಚ ಮಾಡ್ತಾರೆ ಮಾಡಿ. ಇಲ್ಲಿ ಅನಿಲ್ ಕುಮಾರ್ ಓಕೆ ಯಾರೆಲ್ಲ ಬಂದರು ಎಲ್ಲ ಲೈವ್ಗೆ ಇದಾಗಿ ಮಾಡಿ ಆಯಿತಾ. ಮೆಸೇಜ್ ಎಲ್ಲ ನಿಂತು ಹೋಗಿದೆ ಮಾರ್ರೆ.
ಯಾವ ಊರು ಮೇಡಮು? ನಮ್ದು ಮಂಗಳೂರು. ಕ್ರಿಶ್ ಬಂದರು. ಕ್ರಿಶ್ ಹಾಯ್. ಯಾವ ಮೂಲೆಯಲ್ಲಿದ್ದು ಬಿಡು. ಓಕೆ ಓಕೆ ಇಟ್ಲಾರ, ನಿನ್ನ ಕೆಲಸ ನೀನು ಮಾಡಾಯ್ತಾ. ನೀನು ಹೇಗೆ ಹುಡುಕಿದೆ ಆದರೆ ಹುಡುಕು ಅವನನ್ನು. ಹಿಟ್ಲರ್ ಇರು ಅಂತ ಹೇಳ್ತಾ ಇದ್ದಾರೆ. ನನಗೆ ಎಂತ ಅಂತ ಗೊತ್ತಾಗೋದಿಲ್ಲ ನನಗೆ. ಅವನಿಗೆ ನನಗೂ ಕೂಡ ಬ್ಲೂ ಕೊಡಲಿಲ್ಲ, ನಿನಗೆ ಕೂಡ ಕೊಡಲಿಲ್ಲ. ಓಕೆ ಅಂತ ಹೇಳಿದೆ. ಕೃಷ್ ನಿಮ್ಮ ನೇಮ್ ಅಂತ ಹೇಳಿದೆ. ನನ್ನ ನೇಮು ಇದು ಶ್ರೀದುರ್ಗ. ಮೈಸೂರಿನಲ್ಲಿ ಮಲ್ಲಿಗೆ ಹೂ ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ. ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ನಿಮ್ಮೂರಲ್ಲೇನೋ ಉಂಟು ನೀನೇ ಹೇಳಮ್ಮ, ಆ ಶಿವನಿಗೆ ಗೊತ್ತಮ್ಮ, ಆ ಶಿವನಿಗೆ ಗೊತ್ತಮ್ಮ. ಆಮೇಲೆ ಕೆಟ್ಟಕೊಂಡು ಮಾಡಿದೆ, ನಾನು ಬಿಡೋಲ್ಲ ಆಯ್ತಾ ಅಂತ ಹೇಳ್ತಿದ್ದೆ. ವೆಯ್ಟ್ ವಾಟ್ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಆಯಿತಾ? ಟಿಫಿನ್ ಆಗಿದೆ, ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನೀವು ಚೆನ್ನಾಗಿ ಕಾಣ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ವಾನ್ವಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾರು ಏನ ಐ ಡಿಕೇನು? ಅವು ವಿಷಾನ ಐ ಡಿಕೇನು ಯಾರು? ಕೊಡಿ ದುರ್ಗಾ ಸಿಸ್, ಕೊಡ್ತೇನೆ ಹೀಗೆ ಅಲ್ಲ. ಏನು ಇವರದೆಲ್ಲ ಒಂದು ನಂಗೆ ಗೊತ್ತಾಗೋದಿಲ್ಲ. ಕೊಟ್ಟೆ ಆಯಿತಾ. ನಾನು ಪಾರಿವಾಳ ಧೈರ್ಯದಲ್ಲಿ ಕೊಟ್ಟಿದ್ದೇನೆ. ಒಳಚಾವೇನು? ಓಕೆ ಓಕೆ. ಪೊರ್ಲು ಚಾವಡಿ ಪಿಲಿ ಉಂಟು ಅಮ್ಮ. ಎಲ್ಲಿ ಪಿಲಿ? ಓಲುಂಡು ಪಿಲಿ. ಮಂಗಳೂರು ಜಿಂಕೆ ನಾಷ್ಟ ಆಯ್ತು. ಪಾರಿವಾಳ ಸುಮ್ಮನೆ ಇರಿ, ನಮ್ಮೂರು ಕೋಲಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತುಳು ಸಾಂಗ್ ಬರ್ಪುಜಿ. ಎಕ್ಕ ಸಕ್ಕಲ ಅಕ್ಕ ಪಡೆದಲೆಪ್ಪು ನಕುಲು ಬತ್ತೆರಿತ್ತೆಲ, ಎಕ್ಕ ಸಕ್ಕಲ. ಆಯ್ ಪೂರ ಹೈಡ್ ಮಲ್ಪೆ. ಹೆಡ್ ಆ್ಯಂಡ್ ತುಳು ಸಾಂಗ್ ಬಂದು ದುರ್ಗಾ ಪನೊಂದುಲ್ಲೇರಿ. ದುರ್ಗನ ಹೆಂಗೆ ಗೊತ್ತಾ ಪೂಜಿ ಮಾರ್ರೆ. ವಿಷ ಒಂದು ಯಾಕಂದ್ರೆ ವಿಷ ಬತ್ತೀನಿ ಅಂಜಿ ಒಂದಿಟ್ಟ ಈಶ್ವರನ ಒಂದಿಟ್ಟು ವಿಷ ಬುಡಿ ಬಿಡುಗಡೆ ಆಗ್ತದೆ. ಅವು ಬೈದಿನಿ ಕಡೆ. ಅಯ್ಯೋ ಅವನಿಲ್ವ ಅಂತ ಹೋದು ದಯಮಾಡಿ ಕೊಟ್ಟು ಅವನಿಗೆ. ಮತ್ತೆ ಎಂತ ಕರ್ಮ ಪೋಪೇರು. ಅವನಿ ಚೊರೆಪಟ್ಟಿ ವಾ ನಮ್ನೆ ಚೊರೆಪಟ್ಟ ಕೊಡಿ ಮತ್ತೆ ಭಯಂಕರ. ರಾಮದುರ್ಗ ಒಂದು ಲೈಕ್ ಕೊಡಿ. ಪವಿತ್ರ ಹಾಯ್ ಪವಿತ್ರ, ವೆಲ್ಕಮ್. ಪವಿತ್ರ ಸಿಸ್ಟರ್ ವೆಲ್ಕಮ್ ಆಯ್ತಾ ನಿಮಗೆ? ಹೇಗಿದ್ದೀರಾ ಪವಿತ್ರ ಸಿಸ್ಟರ್? ಕೇಳಿತಪುರ ಓಲು ಒಂದು ಚಿನ್ನದಂತ ಹುಡುಗನಿಗೆ ಮುತ್ತಿನ ಓಜನೆಯೇ ಬಾನ್ವಿ ಅಕ್ಕ ಪನದುಲೇರು ಮೆಲ್ಲು ಸಿರಿ ಸವಿಗಾನ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. दी ಬಾನ್ವಿ ಸಿಸ್ ಕೆವಿದು ತೂತು ಜರತೀನಿ. ಬಾನ್ವಿ ಸಿಸ್ दी ಭಂಡಾರಿ ಶಿವ ಅವರು ವೆಲ್ಕಮ್. दी ಅವರು ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ ಬಾನ್ವಿ ಸಿಸ್ಗೆ ಅಂತ ತೋಚ್ಪದ ಜತೆ ನನ್ನ ಬಕ್ಕ ಪೂರ ದೀಪಿನಿ ಎಲ್ಲ ಉಂಡು ಮಾರ್ಲ. ಚಲೋ ಇಲ್ಲ ಅವನೊಂದುಲ್ಲೇರು. ವಾವ್ ಹಾಯ್ ಸಾಂಗು ಅಂತ ಹೇಳಿದ್ದಾರೆ. ಶೇಕ್ ಓಕೆ ವಾವ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವುಂಟು ಬಾನ್ವಿ ಸಿಸ್. ಸೂಪರ್ ಮಲ್ಲ ಇಷ್ಟ ದಾದ ಸ್ನ್ಯಾಕ್ಸ್ ಇನ್ನು ಸ್ನ್ಯಾಕ್ಸ್ದೊಂದು ಇಲ್ಲಿ ದೋಸೆ ದಾದ ಸ್ನ್ಯಾಕ್ಸ್ ಏನೊಂದಿಲ್ಲ. ನಮ್ಮ ಕನ್ನಡದವರು ಅಂತ ಹೇಳ್ತಾ ಇದ್ದಾರೆ. ಹಿಂದಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಯಾರ್ಯಾರ ಕೈ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಲೈವ್ಗೆ ಬಂದು ರೈಡಲ್ಲಿ ಇರಬೇಡಿ, ಲೈಕ್ ಕೊಡಿ ಮತ್ತೆ ಸಬ್ಬಾಗಿ ಆಯ್ತಾ. ಭಾಗ್ಯ ಕನ್ನಡ ಹಾಯ್ ಸಿಸ್ಟರ್, ತಿಂಡಿ ತಿಂದ್ರಾ ಅಂತ ಕೇಳಿ. ತಿಂಡಿ ಆಗಿದೆ. ಭಾಗ್ಯ ಸಿಸ್ಟರ್, ಭಾಗ್ಯ ಕನ್ನಡ ಲಾಗ್ಸಾ? ಓಕೆ ನಾನು ಭಂಡಾರಿ ಶಿವ ಗುಡ್ ಮಾರ್ನಿಂಗ್ ಅದೇ ಬಾನ್ವಿ ನಿಜ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಸಿಸ್ ಪಿನ್ ಮಾಡಿ ಅಕ್ಕ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಪಿನ್ ಮಾಡಿದ್ದೆ ಆಗ
ಪಿನ್ ಮಾಡಿದೆ ನೋಡಿ. ಚಂದ್ರಶೇಖರ್ ಅವ್ರು ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಒಮ್ಮೆ ಕನೆಕ್ಟ್ ಆಗಿ ಆಯಿತಾ. ಪಿನ್ ಮಾಡಿ ಅಕ್ಕ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ ಮಾಡಿದೆ. ಸಪೋರ್ಟ್ ಮಾಡೋಕ್ಕೆ ಹೇಳಿ ನೋಡಿ. ಭಾಗ್ಯ ಕನ್ನಡ ಲಾಗ್ಸ್ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಡಿಲ್ಲ ಕೊಡಿ ಆಯಿತಾ. ಎಲ್ಲರೂ ಗಿಫ್ಟ್ ಕೊಡಿ, ವಿಡಿಯೋಗೆ ಕಮೆಂಟ್ ಹಾಕಿ, ಮತ್ತು ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ಆಯಿತಾ. ನೀವು ಕೂಡ ಎಲ್ಲರಿಗೆ ಕೊಡಿ ಆಯಿತಾ ಗಿಫ್ಟ್. ವಿಡಿಯೋಗೆ ಕಮೆಂಟ್ ಹಾಕಿ ಮತ್ತೆ ಆದರೂ ಕೊಡ್ತಾರೆ. ರಾಜ್ಕುಮಾರ್ ಸರ್ ವೆಲ್ಕಮ್ ವೆಲ್ಕಮ್. ಕಾಫಿ ಆಯಿತಾ ನಿಮ್ಮದು? ಜ್ವಾಲಾಮುಖಿ ಅವರೇ ಥ್ಯಾಂಕ್ ಯು. SM ಕೊಳ್ತಾಳಲ್ಲಪ್ಪೋ ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪೋ ಚಾಕು ಚೂರಿ ಇಲ್ಲದೇನೆ ಚುಚ್ಚುತ್ತಾಳಲ್ಲೋ ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ ಕೊಳ್ತಾಳಲ್ಲಪ್ಪೋ ಕೊಳ್ತಾಳಲ್ಲಪ್ಪೋ. ಓಕೆ ಓಕೆ ಸಂಜು ಅವರೇ ಓಕೆ ಓಕೆ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾರಮ್ಮ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು ರಂಪ ಬಂಬಂ ರಂಬಾಹೋ ರಂಬಂ ಬಂಬಾಹೋ ಇವಳ ಅಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು. ಹೋಗಿ ಬೇರೆ ಲೈವಲ್ಲಿ ಹುಡುಕೋ ಸಿಗ್ತಾನಂತ ಹೇಳ್ತಾರೆ. ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಧನ್ರಾಜ್ ಅವರೇ ಹಾಯ್ ಸಿಸ್ ಅಂತ. ಧನ್ರಾಜ್ ಅವರೇ ಒಂದು ಲೈಕ್ ಕೊಡಿ ಮತ್ತು ಸಬ್ಬಾಗಿ ಆಯಿತಾ. ಅಖಿಲೇಶ್ ಹಾಯ್ ವೆಲ್ಕಮ್ ಅಖಿಲೇಶ್. ಅಖಿಲೇಶ್ ಒಂದು ಸಬ್ಬಾಗಿ ಲೈಕ್ ಕೊಡಿ. ಹಂಗೆ ನಾವು ಬಂಡೀಪುರದಿಂದ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದ್ದು. SM ಒಂದು ಲೈಕ್ ಕೊಡಿ ಮತ್ತು ಒಂದು ಸಬ್ಬಾಗಿ ಆಯಿತಾ. ಅವರ್ ಯು ಅಂತ ಕೇಳ್ತಾರೆ. ಫೈನ್ ಫೈನ್. ಇಲ್ಲ ಪುಲಾವ್ ವಿತ್ ಬಿರಿಯಾನಿ ಚಿಕನ್ ಕಬಾಬ್ ಆ್ಯಂಡ್ ಓದಿವ್ರು ಆತು ಮಾತ್ರ ಚೈತನ್ಯ ಸೂಪರ್. ಅಖಿಲೇಶ್ ಯಾಕೆ ಕೂಗುದು ಏನಾಯಿತು? ಜೋಗಿ ಸಾಂಗ್ ಹೇಳಿ ಅಂತ. ಜೋಗಿ ಸಾಂಗಾ? ಜೋಗಿ ಯಾವುದು? ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ನಾಡದ ಕೆಲಸವನ್ನು ಇದ್ದಾರೆ ಜೋಕಿ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಅನ್ನಪಾನಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ ಬ್ರೋ ಅನ್ನಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬಾನ್ವಿಸಿಸ್ ಅನ್ನಪ್ಪ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಧನ್ರಾಜ್ ಅವರು ಲೈಕ್ ಟನ್ ಥ್ಯಾಂಕ್ ಯು. ಚೈತನ್ಯ ದೇವರಿಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ಟರ್ ಪಿನ್ ಐಡಿಗೆ ಗಿಫ್ಟ್ ಕೊಟ್ಟಿದ್ದೇನೆ ರಿಟರ್ನ್ ಮಾಡೋಕ್ಕೆ ಹೇಳಿ. ಚಂದ್ರಶೇಖರ್ ಅವರೇ ಭಾಗ್ಯ ಕನ್ನಡ ಲಾಗ್ಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅನ್ನಪ್ಪ ನಾಳೆ ಅವರ್ಸ್ ಲೈವ್ ಮಾಡಬೇಕು ಅಂತ. ನಾಳೆ ಇದ್ದೀನಿ 1 hours ಲೈವ್ ಮಾಡಿ. ಹೌದಾ? ಎಷ್ಟು ಗಂಟೆಗೆ ಮಾಡ್ತೀರಾ ಅನ್ನಪ್ಪ ಅವರೇ? ಎಷ್ಟು ಗಂಟೆಗೆ ಮಾಡ್ತೀರಾ? ಸಿಸ್ ನನ್ನ ಬರ್ತ್ಡೇ ವಿಶ್ ಮಾಡಿ. ಧನ್ರಾಜ್ ಅವರೇ ಬರ್ತ್ಡೇಯಾ? ಓಕೆ ಓಕೆ ಹ್ಯಾಪಿ ಬರ್ಡೇ ಧನ್ರಾಜ್ ಅವರೇ. ಥ್ಯಾಂಕ್ ಯು. ನಿಮಗೆ ಬರ್ತ್ಡೇಗೆ ವಿಶ್ ಮಾಡ್ತೀರಾ? ಒಂದು ನಿಮಿಷ. ಹ್ಯಾಪಿ ಬರ್ಡೇ ಧನ್ರಾಜ್ ಅವ್ರದ್ದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಧನ್ರಾಜ್. ಪಾರ್ಟಿ ಸಂಜೆ ಕೊಡುತ್ತೇನೆ. ಓಕೆ ಓಕೆ ಸಂಜೆ ಕೊಡಿ. ಮುದ್ದು ಕನಸು ಹುಡುಗ ಅವರು ಬಂದರು. ಹಾಯ್ ಮುದ್ದು ಕನಸು ಹುಡುಗ ವೆಲ್ಕಮ್ ವೆಲ್ಕಮ್. ನಗ್ತಾ ಇದ್ದಾರೆ ಮುದ್ದು ಕನಸು ಹುಡುಗ ಅವರು. ಧನ್ರಾಜ್ ಅವರು ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಧನು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ. ಪ್ರವೀಣ್ ನೋಡಿ ಹಾಯ್ ಸಿಸ್ಟರ್ ನೋಡಿ ಲೈಕ್ ಕೊಡಿ ಆಯ್ತಾ ಬಂದವರು. ಮುದ್ದು ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ಅಣ್ಣಪ್ಪ ಸ್ಕಿಪ್ ಲೈವಾ? ಹೌದಾ? ಹೋಯ್ತಾ? ಹೋಗ್ಲಿ ಅಪ್ಪ. ಬರ್ತ್ಡೇಗೆ ಒಳ್ಳೆ ಸಾಂಗ್ ಹೇಳಿ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಬರ್ತ್ಡೇ. ಡ್ರಾಯಿಂಗ್ ಬುಕ್ಕಲ್ಲಿ ಡ್ರಾಯಿಂಗ್ ಮಾಡಬೇಕು. ಓಕೆ ಭಾಗ್ಯ ಕನ್ನಡ ಅವರೇ ನಮಗೆ ಪಾರ್ಟಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಿದೆ. ಭೂಮಿ ಅಕ್ಕ ಹಾಯ್ ಅಂತ ಹೇಳ್ತಿದೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇದ್ದೀನಿ 8 ಗಂಟೆಗೆ. ಓಕೆ ಧನು ನನ್ನ ಮಗನ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ. ಧನು ಗೊತ್ತುಂಟ ಬಾನ್ವಿಸಿಸ್ ಧನು ಥ್ಯಾಂಕ್ ಯು ಬಾನ್ವಿ ಅಂತ ಹೇಳ್ತಾ ಇದ್ದಾರೆ. ದೆಪ್ಪುಲೆ ಬ್ಲೂ ಒಯ್ತದೆ ಎಪ್ಪೋಡು ఆయన ఓండి ఇంక నన్ను తిక్కు జానిస్తే బక్క అరే నా టైం అవుట్ మళ్ళీ ఆయన ಬಕ್ಕ ದೆಪ್ಪೆ ಪೂರ ದೆಪ್ಪೆ ಬಕ್ಕವೇ ಬಕ್ಕ ಹೆಂಗೆ ಚೂರು ಪ್ರೀತಿಸಿಸ್ ಪಂದ್ಕೊರ್ ಪ್ಯಾಂಡೆ ಇರತ್ತೆ ಬಕ್ಕ ದೆಪ್ಪೆ. ಕಾಪಿನಾಡು ಚಂದ್ರಸಿಸ್ ನೀವು ಅಂತ ಹೇಳ್ತಾ ಇದ್ದಾರೆ. ಅಣ್ಣಪ್ಪ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ರಿಟರ್ನ್ ಮಾಡಿ ಆಯಿತಾ. ಯಾರಿಗೆ ಗೊತ್ತಾ? ಭಾಗ್ಯ ಕನ್ನಡ ಲಾಗ್ಸ್ ಅವರಿಗೆ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇನೆ ಅಂತ ಹೇಳಿದೆ. ನನ್ನದು ಜುಲೈ 27ಕ್ಕೆ ಬರ್ತ್ಡೇ ಸಾಂಗ್ ಹೇಳಿ ಅಂತ ಹೇಳ್ತಾ ಇದೆ. ಬರ್ತ್ಡೇ ಸಾಂಗ್ ಜುಲೈ 27ಕ್ಕೆ ಹಾಗೆ ಇಲ್ವಾ? ಇದಕ್ಕಿಂತ ಮುಂಚೆ ಹೇಳ್ಬಾರ್ದಲ್ವಾ? ಅದು ಹೇಳ್ಬೇಕಾಗ್ತದೆ ಅದೇ ಪದ್ಯ, ಬೇರೆ ಯಾವುದು ಗೊತ್ತಿಲ್ಲ ನನಗೆ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚೈತನ್ಯ, ಹ್ಯಾಪಿ ಬರ್ಡೇ ಟು ಯು. ಹಾ ಹಾ ಹಾ. ಕೊರಡ್ಚಿ ಪನ್ಯ ಬೇಕಿರೆಗ್ ದಾದಾಂಡಿ ಓಲು ಎಂಕ್ ಬರ್ಪಿನಿ ಇಜ್ಜಿ, ಎಂಕ್ ಮೆಸೇಜ್ ಬೈ ಇಜ್ಜಿ, ಓಲು ದಾದಾಂಡಿಯೇ ಬಾನಿ ಮೆಸೇಜ್ ದಾದಾಂಡ್ ಎಂಕ್ ಬರ್ಪಿನಿ ಇಜ್ಜಿ ಓಲುಂಡು ಮೆಸೇಜ್ ಬರೋನ್ ಇಜ್ಜಿ ಎಂಕ್ ಆಯ್ನ ರಾಘವೇಂದ್ರ ಸಾಂಗ್ಗೆ ಕಮೆಂಟ್ ಮಾಡಿ ಬಾನಿ ಮೆಸೇಜ್ ದಾದಾಂಡ್ ಸರಿ ಪಲ್ಲೆಗೆ ಚೈತನ್ಯ ದೇವಡಿಗ ಸೂಪರ್ ಅಂತೇಳಿ ಸಾಂಗ್ ಹಾಯ್ ಅಂತೇಳಿ ಹಾಯ್ ಹಾಯ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಸಂಜೀವ್ ಅವರೇ ಲೈಕ್ ಕೊಡಿ ಆಯ್ತಾ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಣ್ಣ ಎಂಡ್ ಮಲ್ಪುನು ಕ್ಲಾಸಸ್ ದಾದೆ ಪಲ್ಲೆಗೆ ಹ್ಯಾಪಿ ಟು ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಕೊಡಿ. ಓಕೆ ಓಕೆ ಓಕೆ. ಲವ್ಲಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು. ಚಂದ ಸೂಪರ್. ಓಕೆ ಓಕೆ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಬರ್ಕೊಂಡು ಸುರತ್ಕಲ್